ಅಮೃಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಭಕ್ತಿಯೊಳಂಬಿಕಾದುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾದನ ವಾಣಿಯರ ಪಾದಾಂಬುಜಗೆ ಬಡಬಡದ ವರ್ಣಿಪೆನಿ ಕಥಾಮೃತ ಜಯತು ಜಯತು ಆದಿಮಾಯೇ ತಾಯೇ ಸರ್ವ ಭಯ ವಿನಾಶಿನಿ ಕರುಣಾಧಿಕಾಯೇ ದಯ ಸಾಗರೇ ಭಕ್ತಿಯಿಂದ ಪಾದದ್ವಯವನ್ನು ಮುರಿಗುಂಡಿವತಿ ಮುದರಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣಾಧಿಕಾಯೇ ಅಮ್ಮ ತಾಯೇ ನಾವಿದ್ದೇವಮ್ಮ. ದೃಷ್ಟಿಗೋಚರವಾಗುವ ವಿಶಾಲವಾದಂತಹ ಜಲರಾಶಿಯನ್ನು ಹೊರತುಪಡಿಸಿ ಬೇರೇನನ್ನು ಕಾಣಲು ಸಾಧ್ಯರಾಗಿದ್ದಂತಹ ಸಮಯದಲ್ಲಿ ಪ್ರಣವ ಮಾತ್ರದಿಂದಲೇ ಅನುರಣಿಸುತ್ತಾ ಇದ್ದಂತಹ ಸ್ಥಿತಿ ವಿಶೇಷವನ್ನು ಗೋಚರಿಸಿತು ತಾಯಿ. ಬಗೆಯ ಬಯಕೆಯನ್ನು ಅನುಸರಿಸಿ ಅದನ್ನೇ ಭಕ್ತಿಯಿಂದ ನುತಿಸಿದಾಗ ನಮ್ಮ ಓಂಕಾರಕ್ಕೆ ಪ್ರತೀತವಾದ ಆಕಾರದ ಹಾಗೆ ಕಣ್ಣ ಮುಂದೆ ಗೋಚರಿಸಿದವಳು ದಿವ್ಯಮಂಗಳ ಮನೋಹರ ಸ್ವರೂಪಳಾದ ನೀನು. ನಿನ್ನನ್ನು ಕಂಡ ಮಾತ್ರದಲ್ಲೇ ಆಂತರ್ಯದಲ್ಲಿ ಭಕ್ತಿಯು ಅಭಿಮಾನವು ಕೇರುತ್ತಾ ಇದೆ. ನೀನೇ ನಮ್ಮ ತಾಯಿ ಎನ್ನುವಂತಹ ಭಾವ ಸ್ಪಷ್ಟವಾಯಿತಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯ ಎನ್ನುವ ಹಾಗೆ ಸ್ತುತಿ ಮಾಡುತ್ತಾ ಇದ್ದೇವೆ. ನಿನ್ನ ಮುಖಾರವಿಂದದಿಂದ ಹೊರಡುತ್ತಿರುವಂತಹ ದಿವ್ಯಪ್ರಭೆಯಿಂದಲೇ ನೀನು ದಯಾಸಾಗರೇ ಎನ್ನುವಂತಹ ವಿಷಯವೂ ತಿಳಿಯಿತಮ್ಮ. ಶಬ್ದ ಪ್ರಪಂಚದ ಆದಿಯಾದ ಓಂಕಾರ ಎಂಬ ನಿನಾದವೇ ನೀನು. ಆ ಶಬ್ದಜನ್ಯವಾದ ನಾಲಿಗೆಯಲ್ಲಿ ನೀನೇ ಅಮೂರ್ತಳಾಗಿದ್ದುಕೊಂಡು ನಮ್ಮನ್ನು ನುಡಿಸುತ್ತಾ ಇದ್ದೀಯ. ಸಾಲದು ಮಾತಿ, ಮೂರ್ತ ಸ್ವರೂಪಿಣಿಯಾಗಿ ಬಂದಿಳಿದು ಅಭಯ ಪ್ರದಾನವನ್ನು ಮಾಡಿ ನಿತ್ಯ ನಿರ್ಮಲೆಯಾದಂತಹ ನೀನೇ ನಮ್ಮನ್ನು ನಿರ್ದೇಶಿಸಿ ಮುನ್ನಡೆಸಬೇಕು ಎನ್ನುವ ಹಾಗೆ ಭಕ್ತಿಯ ಪ್ರಾರ್ಥನೆಯಮ್ಮ ಅನುಗ್ರಹಿಸುತ್ತಾಯೇ. ಯಾತಗೆ ಜನ್ಮವಾನಿದ್ದೆ ಅಮ್ಮ
ತಾಯಿ, ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡಾಗ ನಾವೆಲ್ಲರೂ ಪುಳಕಿತರಾಗಿದ್ದೇವೆ. ಆದರೆ ಸನ್ನಿಧಾನದಲ್ಲಿ ಭಿನ್ನ ತಾಯಿ, ನಮ್ಮ ಜನ್ಮ ಯಾಕೆ? ಮಾಡಬೇಕಾದಂತಹ ಕಾರ್ಯಗಳಾದರೂ ಯಾವುದು? ಇರಬೇಕಾದಂತಹ ಸ್ಥಳದಲ್ಲಿ ಎಲ್ಲವನ್ನು ಪ್ರೀತಿಯಿಂದ ತೊಡಗಿಸಿ ಪ್ರೀತಿಯನ್ನು ರಕ್ಷಿಸಬೇಕೆಂದು ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ತಾಯೇ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀನಲ್ಲದೆ ಅನ್ಯರಾರು ಅನ್ಯರಾರು ನಮ್ಮ ಸಾನುರಾಗದಳು ರಚಿಸುವವರು ಜ್ಞಾನವಿಹೀನರಾಗಿರಲು ತಾಯೇ ನೀನಿತ್ತು ಸುಜ್ಞಾನ ಪೊರೆ ಕೃಪೆಯಳು ಜಯದು ಜಯದು ಆದಿಮಾಯೇ ಅಮ್ಮ ತಾಯೇ. ಮೊಟ್ಟ ಮೊದಲಿಗೆ ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಇದ್ದಕ್ಕಿದ್ದ ಹಾಗೆ ನಮ್ಮ ಮೂವರುಗಳ ಜನನವಾಯಿತು. ಎತ್ತೆತ್ತ ಕತ್ತೆತ್ತಿ ನೋಡಿದಾಗ ಕಾಣಿಸಿತು ಕೇವಲ ಕತ್ತಲೆಯ ಮೊತ್ತ. ತುಂಬಿದಂತಹ ಜಲರಾಶಿಯಲ್ಲಿ ನಮ್ಮನ್ನು ನಾವು ಕಂಡುಕೊಂಡೆವು. ಆ ಹೊತ್ತಿಗೆ ನಾವ್ಯಾರು, ನಾವೇನು, ನಾವೆಷ್ಟು, ನಮ್ಮ ಸೃಷ್ಟಿಗೆ ಕಾರಣವೇನು ಎಂಬಂತಹ ಪ್ರಶ್ನೆಗಳು ನಮ್ಮಲ್ಲೇ ಮೂಡಲಾರಂಭಿಸಿದಮ್ಮ. ಹುಟ್ಟಿಕೊಂಡಂತಹ ಪ್ರಶ್ನೆಗೆ ಉತ್ತರ ಸಿಗದಾಗ ಕೇಳಿಸಿದಂತಹ ಓಂ ಎಂಬ ಬೀಜಾಕ್ಷರಿ ಮಂತ್ರವನ್ನೇ ಭಕ್ತಿಯಿಂದ ಉಚ್ಚರಿಸಿದಾಗ ಅಮೂರ್ತಳಾದಂತಹ ನೀನು ಮೂರ್ತಳಾಗಿ ನಮ್ಮ ಮಾಂಸಾಕ್ಷಿಗಳಿಗೆ ಗೋಚರವಾಗಿದ್ದೀಯ. ಸಾಲದಮ್ಮ, ಅಜ್ಞಾನವೆಂಬಂತಹ ಅಂಧಕಾರದಲ್ಲಿ ಮುಳುಗಿ ಹೋದಂತಹ ನಮಗೆ ಸುಜ್ಞಾನವೆಂಬಂತಹ ಬೀಜವನ್ನು ಬಿತ್ತುವುದರ ಮೂಲಕವಾಗಿ ನಮ್ಮನ್ನು ಪೊರೆಯಬೇಕಮ್ಮ, ಪೊರೆಯಬೇಕು. ಹರಿಹರ ಬ್ರಹ್ಮರಂದರಿ ಹರುಷದಿ ಮೂವರಿಗೆ ಧೈರ್ಯವನ್ನು ತಾಳಿರಿ. ನನ್ನ ಸಂಕಲ್ಪದಿಂದ ನಿಮ್ಮ ಮೂವರ ಜನನವಾಯ್ತು ಮಕ್ಕಳೇ. ಇನ್ನು ನಿಮಗೆ ಗುರುತಿಸಿ ಕರೆಯುವುದಕ್ಕೆ ಒಂದೊಂದು ನಾಮಕರಣವನ್ನು ಮಾಡುತ್ತೇನೆ. ಶ್ವೇತ ವರ್ಣದಿಂದ ಕಂಗೊಳಿಸಲು ನೀನೇ ಬ್ರಹ್ಮ. ಧನ್ಯತಾಯೇ. ನೀಲ ವರ್ಣದಿಂದ ಶೋಭಿಸ್ತಾ ಇದ್ದವನೇ ನೀನೇ ಮಹಾವಿಷ್ಣು. ಸ್ಫಟಿಕದಂತೆ ಕಂಗೊಳಿಸಲು ನೀನೇ ಮಹೇಶ್ವರ. ಮಕ್ಕಳೇ, ಇನ್ನು ನಿಮ್ಮಿಂದ ಘನವಾದಂತಹ ಕಾರ್ಯಗಳಾಗಬೇಕು. ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೇ ಕಾದು ಮೇಣದ ಲಯಗೊಳಿದು ಮಹದನಗೆ ಆದಿರಿ ನೀವದರೆ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವಂತಹ ಕಾರ್ಯಗಳು ನಿಮ್ಮ ಮೂರಿಂದಾಗಬೇಕು. ಅದಕ್ಕಾಗಿ ನಿಮ್ಮ ಮೂರುಗಳ ಜನನವಾಯಿತು ಮಕ್ಕಳೇ. ಇನ್ನು ನಿಮಗೆ ಒಂದೊಂದು ಉದ್ಯೋಗ ಗುಣ ನಿಲ್ಲುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸ್ತೇನೆ. ಸತ್ವರಾಜಸದಮವೆನು ದಿಬ್ಬ ಗುಣ ಮೂರು ಮತ್ತೆ ರಾಜಸ ಗುಣವೀ
ಆಕಾಶವನ್ನು ಸೃಷ್ಟಿ ಮಾಡುತ್ತಾ ಸತ್ಯಲೋಲಿದ್ದಕ್ಕ ಮಗನೇ ಪರಮ ಪ್ರಸಾದ ತಾಯೇ. ಮಹಾವಿಷ್ಣು ಜನನಿ ನೀನು ಸಾತ್ಯ ಗುಣದವನು ಓಹೋ, ಪಾಲನ ಅಧಿಕಾರಿಯಾಗಿ ವೈಕುಂಠದಲ್ಲಿದ್ದಕ್ಕೂ ನಿನ್ನಿಚ್ಛೆಯಂತೆ ಆಗಲ್ಲ. ಮಹೇಶ್ವರ ನೀನು ತಾಮಸ ಗುಣದವನು ಎಲ್ಲಾ ಜೀವಿಗಳನ್ನು ಕಾಲಕ್ಕನುಗುಣವಾಗಿ ಲಯಗೊಳಿಸುತ್ತಾ ಕೈಲಾಸಲಿದ್ದಕ್ಕೂ ಹಾಗೆ ಮಕ್ಕಳೇ ಅಮ್ಮ, ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು 3 ಮೂರ್ತಿಗಳಾದ ನೀಗಳು ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕು. ಹೋಗಿ ಮಕ್ಕಳಿರ. ಮುಂದೆ ಕಷ್ಟ ಬಂದ್ರೆ ಏನು ಮಾಡೋದು? ಕಷ್ಟಕಾಲದೊಳೆನ್ನ ನಿಷ್ಠೆಯ ಬಗೆದಲು ಕೊಟ್ಟು ಸಂದರ್ಶನವ ಇಷ್ಟದಿ ಕೊರೆವೇನೆಂದ ಭಯವಿದ್ದೈದಲು ತಟ್ಟನಂದರ್ಥಾನವ ಮೂರ್ತಿಗಳೇ, ಅಮ್ಮ, ನಾನು ಕೊಟ್ಟಂತಹ ಈ 3 ಉದ್ಯೋಗದಿಂದ ನಿಮಗೆ ದುಷ್ಟರಿಂದ ಕಷ್ಟ ಬಂದರೆ ಅನನ್ಯ ಭಕ್ತಿಯಿಂದ ಧ್ಯಾನಿಸಿಕೊಳ್ಳಿರಿ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ಪರಿಹರಿಸ್ತೇನೆ. ಅದೃಷ್ಟಳಾಗುತ್ತೇನೆ, ಜಯ ಜಯ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ಒಡವಿಚಾರಾಲಿಂಬುದು ರಾಜದ ಗುಣ ಅಡಸಿದರೆ ವಿಧಾತನು ಹನುಮನವನ ತಾಳಿ ಅಧಿಕಾದ ನೆನುತ್ತಲೇ ನುಡಿದ ನಿಂತು ಬಯರುಳು ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಆ ಆ ಆ ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮದಿಯು ಹರಿದರೆ ನಮ್ಮಲ್ಲಿ ಹಿರಿಯವನೈದನ ಹರಿದರೆ ನಮ್ಮಲ್ಲಿ ಹಿರಿಯವನೈದನ ಮರೆಯಲ್ಲವೆದು ಕರೆಯೂ ಹರಿಹರ ರಾಲಿದು ಸೃಜಿಸುವ ಕಾರ್ಯವ ಆ ಆ ಹರಿ, ಏನು ಬ್ರಹ್ಮದೇವರೇ? ಓ ಹರನೇ, ವಿಧಾತ ನೀವಿರುವರು ನಾನಾಡುವಂತಹ ಮಾತುಗಳನ್ನು ಲಕ್ಷ್ಯವಿರಿಸಿ ಕೇಳಬೇಕು. ನೀನು ಇಷ್ಟೊಂದು ಉತ್ಸಾಹದಲ್ಲಿರುವಾಗ ಕೇಳದೇ ಇರುವುದಕ್ಕಾಗುತ್ತದೆಯೇ ಬ್ರಹ್ಮ? ಯಾವಾಗಲೂ ಉತ್ಸಾಹ ಪ್ರಥಮದಲ್ಲಿ ಸಾಕಾಗುವುದಿಲ್ಲ, ಅದು ಕೊನೆಯವರೆಗೂ ಉಳಿಯಬೇಕು. ನಮ್ಮಲ್ಲಿ ಉಳಿಯುತ್ತದೆ. ಕೊನೆಯವರೆಗೂ ಉಳಿಯಬೇಕಿದ್ರೆ ಹೇಳುವವರಿಗೆ ಉತ್ಸಾಹ ಸಾಲದು, ಮತ್ತೆ ಕೇಳುವವರಿಗೂ ಕೊನೆಯವರೆಗೆ ಉತ್ಸಾಹ ಉಳಿದರೆ ಹೇಳುವವರಿಗೂ ಉತ್ಸಾಹ ತನ್ನಿಂದ ತಾನೇ ಉಳಿಯಲೇಬೇಕು, ಉಳಿಯತಕ್ಕದ್ದು. ಹೇಳುವವನು ಹೇಳುವುದನ್ನೇ ಹೇಳಬೇಕು ಮಾತ್ರ. ಖಂಡಿತ ಹೌದು. ಹಾಗೆಂದು ಎಲ್ಲರೂ ಹೇಳುವವರಾಗಬಾರದು, ಎಲ್ಲರೂ ಕೇಳುವವರು ಆಗಬಾರದು. ಹೇಳುವವನೊಬ್ಬ, ಮಿಕ್ಕುಳ್ಳವರು ಕೇಳುವವರು. ಹ, ಹಾಗೆಂದು ವಿಶ್ವಾಸ ಇಲ್ಲ ಅಂತಲ್ಲ. ಈಗ ಕೇಳಿದವರು ಹೇಳಿದವನಲ್ಲಿ ಏನಾದರೂ ಲೋಪ ಇದ್ದರೆ ಮತ್ತೆ ತಿದ್ದಬಹುದಲ್ಲ? ತಿದ್ದುವ ಅನಿವಾರ್ಯ ಸಂದರ್ಭ ಬಂದರೆ ಮಾತ್ರ. ತಿದ್ದಲೇಬೇಕು. ಹಾಗೆಂದು ನಾನು ತೊಡಗಿಸಿಕೊಳ್ಳುವಂತಹ ವಿಚಾರಧಾರೆಗಳು ಇಂದಿಗೆ ಪ್ರಸ್ತುತ ಎನ್ನುವುದು ಮುಖ್ಯವಲ್ಲ, ಮತ್ತೆ ಮುಂದೆ ಅದು ಪ್ರಸ್ತುತ. ಹ, ದೂರಾಲೋಚನೆ ಮಾಡಿ ವ್ಯವಹಾರ ಮಾಡ್ತಾ ಇದ್ದೇನೆ. ದೂರಾಲೋಚನೆ ಬೇಕು ಬ್ರಹ್ಮ, ಹಾ. ಆದರೆ ಅದೇ ಮುಂದುವರಿದು ಯಾವ ಕಾರಣಕ್ಕೂ ದುರಾಲೋಚನೆ ಆಗಬಾರದು. ಆಗುವುದಿಲ್ಲ. ಯಾಕೆ ಹೇಳು? ಯಾಕೆ? ನಾವು ಈ ಮೊದಲು ಹೇಗಿದ್ದೆವು? ಒಂದಾಗಿದ್ದೆವು. ಒಂದಾಗಿರುವ ಕಾರಣವಾದರೂ ಯಾವುದು? ತಾಯಿ ತಾಯಿಯನ್ನು ಮೊದಲಾಗಿ ನಾವು ನೀರಿನ ಮೇಲೆ ತೇಲುತ್ತಾ ಇದ್ದವರು. ಆವಾಗ ಹರಿದು ಬಂತು ಬೆಳಕು. ಅಯ್ಯಯ್ಯೋ, ಕತ್ತಲೆಯಲ್ಲಿ ಇದ್ದವರು ನಾವು, ಅಲ್ವೇ? ನೀರಿನ ಮೇಲೆ ತೇಲುತ್ತಾ ಇದ್ದವರು. ಮುಳುಗಿ ಹೋಗುವವರ ಎದ್ದು ಚಲಿಸುವವರ ಏನನ್ನು ಗೊತ್ತಿತ್ತು ನಮಗೆ.
ಖಂಡಿತವಾಗಿ ಗೊತ್ತಿಲ್ಲ. ಶೂನ್ಯವಾಗಿದ್ದೆವು. ಹಾ, ಹಾಗಿದ್ರೆ ಆ ಕಾಲದಲ್ಲಿ ವಿಶೇಷವಾದಂತಹ ಧ್ವನಿ, ಏನು ಧ್ವನಿ ಬ್ರಹ್ಮ ಅದು? ಆ ಧ್ವನಿಯನ್ನು ಕೇಳುವಾಗ ಆಶ್ಚರ್ಯವಾಯಿತು. ಹೌದು. ಏನು ಒಂದು ಯೋಚನೆ ಮಾಡಿದಾಗ ಅದುವೇ ಓಂಕಾರ, ಹೌದು. ಅದುವೇ ಪ್ರಣವ, ಜೊತೆಯಲ್ಲಿ ನಭೋವಾಣಿಯೂ ಆಯಿತು. ಹೌದು. ಆದ್ದರಿಂದ ಓಂಕಾರ ಭಕ್ತಿ ಪುರಸ್ಸರವಾಗಿ ಧ್ಯಾನಿಸಿದಾಗ ನಿತ್ಯ ನಿರ್ಮಲೆಯಾದ ಓಂಕಾರ ಸ್ವರೂಪಿಣಿಯಾದ ಪ್ರಣವ ಸ್ವರೂಪಿಯಾದಂತಹ ಮಹಾಮಾಯೆ, ಆದಿಮಾಯೆ, ಆದಿಶಕ್ತಿ, ಪರಾಶಕ್ತಿ ನಮ್ಮ ಕಣ್ಣ ಮುಂದೆ ಗೋಚರಿಸಿದ್ದಾಳೆ. ನೋಡು, ಅವಳು ಗೋಚರಿಸಿದಾಗ ಕತ್ತಲು ಮಾಯವಾಯಿತು, ಬೆಳಕು ಹರಿಯಿತು. ಎಲ್ಲಿ ಈಗ ನೋಡಿದರೂ ನೋಡು, ಬೆಳಕು. ಈಗ ನೋಡು, ನಾನೇನು, ನಾನೆಷ್ಟು, ನಾನು ಹೇಗೆ, ನಾನು ಯಾರು ಎನ್ನುವ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡೆ ನಾನು. ಸ್ವಲ್ಪ ಹೆಚ್ಚಾಯ್ತಾ ಅಂತ ಬ್ರಹ್ಮ. ಯಾರು ಹೇಳಿದ್ದು? ನಾವು ನಮ್ಮಿಂದ ನಮಗಾಗಿ ಎನ್ನುವ ಹಾಗೆ ತೊಡಗಿಸಿಕೊಂಡ ಆ ಸಮಯಕ್ಕೂ ಹಾ, ಈಗ ಎಲ್ಲವೂ ಕೊಡಲ್ಪಟ್ಟ ಬಳಿಕ ನೀನು ನಾನು ಎನ್ನುವ ಹಾಗೆ ತೊಡಗಿಸಿಕೊಳ್ಳುವುದೆಷ್ಟು ಸಮಂಜಸ ಬ್ರಹ್ಮ. ಕಾರಣ ಉಂಟು. ಏನು? ಯಾವುದೇ ಆಗಲಿ ಹ. ತಾಯಿ ಕೊಟ್ಟಂತಹ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಬೇಕು. ಆ ಕಾರ್ಯ ಯಾವುದೇ ಲೋಪದೋಷ ಉಂಟಾಗಬಾರದು. ಒಂದು ಕಾರ್ಯಕ್ರಮ ಒಳ್ಳೆಯದಾಗಬೇಕಿದ್ರೆ, ಉತ್ತಮವಾಗಬೇಕಿದ್ರೆ ಒಬ್ಬ ಯಜಮಾನ ಅಂತ ಬೇಕು, ಒಬ್ಬ ವ್ಯವಸ್ಥಾಪಕ ಬೇಕು, ಅವನ ಅಧೀನದಲ್ಲಿ ಆ ಕಾರ್ಯಕ್ರಮ ಇರಬೇಕು. ಅವರು ಹೇಳಿದಂತೆ ಮಕ್ಕಳು ಕೇಳಬೇಕು, ಕೇಳತಕ್ಕದ್ದು. ಈಗ ನಮ್ಮ ಮೂವರಲ್ಲಿ ಅಂತಹ ಯಜಮಾನ ಯಾರು? ಯಾರು? ಯಾರನ್ನು ಯಜಮಾನ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟೇನೋ? ನಾನು ಇಲ್ಲ ಬ್ರಹ್ಮ. ಅವರಿಗೆ ಯೋಗ್ಯತೆ ಬೇಕು, ಅವರಿಗೆ ಒಂದು ಅರ್ಹತೆ ಬೇಕು, ಜೊತೆಯಲ್ಲಿ ಹಿರಿತನವೂ ಬೇಕು. ಅಂತಹ ಯೋಗ್ಯತಾವಂತ ಹಿರಿತನ ಉಳ್ಳವರು ನಮ್ಮಲ್ಲಿ ಯಾರಿದ್ದಾರೆ? ಯಾರಿಗೆ ಇಲ್ಲ ನೋಡು, ಅದು ಬೇಡ. ಯಾಕೆ? ಯಾರಿಗಿಲ್ಲ ಎನ್ನುವುದು ಬೇಡ, ಮತ್ತೆ ಯಾರಿಗುಂಟು ಎಂದಾಗ ಯಾರಿಗಿಲ್ಲ ಎಂಬುದು ಹೇಳಬೇಕ. ಪರೋಕ್ಷವಾಗಿ ಹೇಳುವುದನ್ನೇ, ಆದ್ರೆ ಹೇಳಬೇಕಾಗಿ ಸ್ವಲ್ಪ ಬೇಸರ ಕಡಿಮೆ ಆಗ್ತದೆ ಅಷ್ಟೇ. ಯಾರು ಹೇಳು? ಯಾರು? 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 ಒಂದು ನಾನು ಇಲ್ಲದಿದ್ರೆ ಹರ. ಪ್ರಶ್ನೆ ಹುಟ್ಟಿಕೊಂಡದ್ದು ಬ್ರಹ್ಮನಲ್ಲಿ ಅಲ್ವ? ಹೌದಾ? ಆದ್ರೆ ಪ್ರಶ್ನೆ ಹುಟ್ಟಿಕೊಂಡ್ರೆ ಉತ್ತರ ಇಲ್ಲದ ಪ್ರಶ್ನೆ. ಹಾಗಾದ್ರೆ ಉತ್ತರ ಈಗ ಕೆಲವು ಬಾರಿ ಎರಡು ವಿಧಾನ ಉಂಟು. ಉತ್ತರ ಗೊತ್ತಿಲ್ಲದಂತಹ ಪ್ರಶ್ನೆ, ಉತ್ತರ ಗೊತ್ತಿದ್ದು ಪ್ರಶ್ನೆ. ಇದು ಯಾವ ಪ್ರಶ್ನೆ? ಪ್ರಶ್ನೆಗೂ ಮೌಲ್ಯ ಇರಬೇಕು, ಉತ್ತರಕ್ಕೂ ಮೌಲ್ಯ ಇರಬೇಕು. ಹೇಳ ನಾನೀಗ, ಹೇಳು. ನಾನೇ ಶ್ರೇಷ್ಠ, ನಾನೇ ಹಿರಿಯವ, ನಾನೇ ಜ್ಯೇಷ್ಠ, ನಾನೇ ಯಜಮಾನ. ಆದ್ರೆ ನಾನು ಹೇಳಿದಂತೆ ನೀವಿರುವರು ಇನ್ನು ಮುಂದೆ ನಡೆಯತಕ್ಕದ್ದು, ನಡೆಸಬೇಕು, ಕೇಳಬೇಕು, ಕೇಳತಕ್ಕದ್ದು. ಪದುಮಾಕ್ಷ ನಗುತ್ತಿಂದ ನಗುತ್ತಿಂದ ವಿಧಿಯೇ ನೀ ಸುಮ್ಮನೆ. ನಗುತ್ತಿಂದ ವಿಧಿಯೇ ನೀ ಸುಮ್ಮನೆ ಸುಮ್ಮನೆ. ಮದವ ತಾಳುವೆಯಾದಗೆ, ಮದವ ತಾಳುವೆಯಾದಗೆ, ಪದುಮಾಕ್ಷ ನಗುತ್ತಿಂದ ವಿಧಿಯೇ ನೀ ಸುಮ್ಮನೆ, ಮದವ ತಾಳುವೆಯಾದಗೆ. ಅಧಿಕ ದಾನೆನು ದಲಿನ್ನಾದಿ ಮಾಯೆಯನೇನ, ಅಧಿಕ ದಾನೆನು ದಲಿನ್ನಾದಿ ಮಾಯೆಯನೇಮ, ನೇಮವದ ನಡೆದುವ ಕಾರ್ಯಕ್ಕೆ, ಅಧಿಕ ದಾನೆನು ದಲಿನ್ನಾದಿ ಮಾಯೆಯನೇಮ, ಅದ ನಡೆದುವ ಕಾರ್ಯಕ್ಕೆ. ಪದುಮಾಕ್ಷ ನಗುತ್ತಿಂದ ವಿಧಿಯೇ ನೀ ಸುಮ್ಮನೆ, ಮದವ ತಾಳುವೆಯಾದಗೆ. ವಿಧಿಯೇ ಮದವ ತಾಳುವೆಯಾದಗೆ. ಏನಯ್ಯ ಹರಿಯೇ, ಏನಾದರೂ ವಿಶೇಷ ಇರಬಹುದು ಎನ್ನುವಂತಹ ಭಾವನೆಯಿಂದಲೇ ನೀನಾಡಿದಂತಹ ಎಲ್ಲಾ ನುಡಿಗಳನ್ನು ಚೆನ್ನಾಗಿ ಆಲಿಸಿದೆ ನಾನು. ಸಂತೋಷ.
ಸರಿಯಾಗಿ ಪ್ರತಿಕ್ರಿಯಿಸಬೇಕು, ಹ, ನಿನಗೆ ಸ್ಪಂದಿಸಬೇಕು ಎನ್ನುವಂತಹ ಭಾವನೆ ನನ್ನಲ್ಲಿತ್ತು ಬ್ರಹ್ಮ. ಸ್ಪಂದನ ಬೇಕು. ಹ. ಅದೇನೇ ಹೋದರೆ ಏನು ಪ್ರಯೋಜನ ಹೇಳು. ಆದರೆ ಪ್ರತಿಕ್ರಿಯೆಯಾಗಿ ಉತ್ತರವಾಗಿ ಹ, ನಿನಗೆ ಯಾವುದನ್ನೂ ಕೊಡುವುದಕ್ಕೆ ನನಗೆ ಅಸಾಧ್ಯವಾಗಿ ವಿಷಯಗಳೇ ಹೊಳೆಯದೆ ಹ, ನಗುವೇ ಬರ್ತಾ ಇದೆಯಲ್ಲ. ಅದನ್ನು ಹೇಳಿಕ್ಕೆ ಇಷ್ಟು ಹೊತ್ತು ಬೇಕಾ? ಹ. ಮುಖವೇ ಹೇಳ್ತಾ ಉಂಟಲ್ಲ ನಿನ್ನದು. ವಿಧಾತ, ಏನಯ್ಯ? ಮುಖದಲ್ಲಿ ಲಾಸ್ಯವಾಡುತ್ತಾ ಇರುವಂತಹ ಈ ನಗುವಿಗೆ ನನ್ನ ನಗೆ ಸೀಮಿತ ಎನ್ನುವ ಹಾಗೆ ನೀನು ಭಾವಿಸಬಾರದು. ಬೇರೆ ಉಂಟು. ನಗು ಉಕ್ಕೇನೆ ಬರುತ್ತಾ ಇದೆಯೋ ಅರೆ, ಅದೆಲ್ಲವನ್ನು ನನ್ನ ತುಟಿಯ ಅಂಚಿನಲ್ಲೇ ಅದುಮಿಟ್ಟುಕೊಂಡು ನಾನು ಕೇವಲ ಕಿರುನಗೆಯನ್ನು ಬೀರಿದ್ದು ಯಾಕೆ? ಗೊತ್ತಿಲ್ಲ. ನಿನ್ನನ್ನು ಅಪಹಾಸ್ಯ ಮಾಡಬಾರದೆಂಬ ಒಂದೇ ಉದ್ದೇಶದಿಂದ ಬ್ರಹ್ಮ. ಯಾವಾಗಲೂ ಯಾವುದೇ ವ್ಯಕ್ತಿಯನ್ನು ಅಪಹಾಸ್ಯ ಮಾಡಕೂಡದು. ಹ. ಯಾವುದೇ ವಿಚಾರ ಹಾಸ್ಯಾತ್ಮಕ ಅವಕಾಶವಾಗಬಾರದು. ತಿಳಿ ಹಾಸ್ಯ ಬರಲಿ ಎಂದು ಸ್ವೀಕರಿಸ್ತೇನೆ ನಾನು. ಬ್ರಹ್ಮ, ಏನಯ್ಯ? ಮಾತಾಡಿದಂತಹ ಮಾತನ್ನೇ ಸೇಳಿ ವಿಶಿಷ್ಟಾರ್ಥವನ್ನು ಹೊಮ್ಮಿಸುವಂತಹ ಯತ್ನದಲ್ಲಿ ನೀನಿದ್ದೀಯ. ನಾನೇನು ಯತ್ನ ಪಡಲಿಲ್ಲ. ಈಗ ನೀರ ಮಧ್ಯದಲ್ಲಿ ಮೂವರು ಕೂಡ ಏಕಕಾಲದಲ್ಲಿ ಹುಟ್ಟಿಕೊಂಡವರಲ್ವಾ ನಾವು? ಹೌದಾ? ಅದೇ ಕಾರಣದಿಂದ ಹ. ಮಾತೆ ನಮ್ಮೊಳಗೆ ಯಾವುದೇ ತಾರತಮ್ಯವನ್ನು ಕಲ್ಪಿಸದೆ ಹ. ಮೂವರಿಗೂ ಕೂಡ ಸಮಾನವಾಗಿ ಹಂಚಿದ್ದಾಳೆ ಎಂದ ಬಳಿಕ ಹ. ಶ್ರೇಷ್ಠ, ಜ್ಯೇಷ್ಠ, ಹ. ಕನಿಷ್ಠ ಹ. ಇಂತಹ ಪ್ರಭೇದ ಯಾಕೆ ಬ್ರಹ್ಮ? ಹಂಚಿದವಳು ಯಾರು? ಮಾತೆ. ಮಾತೆಯಾದವಳು ಮಕ್ಕಳಲ್ಲಿ ಯಾವುದೇ ತರತಮ ಭಾವ ಇಟ್ಟುಕೊಳ್ಳಬಾರದು. ಆದ್ದರಿಂದ ಅವಳು ತಾಯಿ, ಮಾತೆ, ಅಮ್ಮ ಅನ್ನಿಸಿಕೊಳ್ಳಲ್ಪಟ್ಟಿದ್ದಾಳೆ. ಆದರೆ ತಾಯಿಯನ್ನು ಕಾಣುವುದರ ಪೂರ್ವದಲ್ಲಿ ಹ. ಸಂಕಷ್ಟದಲ್ಲಿದ್ದಂತಹ ಸಮಯದಲ್ಲಿ ಜೊತೆಯಾಗಿ ಇದ್ದು ಹ, ಏಕಕಾಲದಲ್ಲಿ ನಮ್ಮ ಕರಗಳು ಜೋಡಿಸಲ್ಪಟ್ಟಿದ್ದವು. ಹ. ಹಾಗಾದರೆ ಕಷ್ಟದಲ್ಲಿರುವಾಗ ಒಂದಾಗಿ ಇದ್ದವರು ಹ. ಸುಖ ಪ್ರಾಪ್ತವಾದ ತಕ್ಷಣ ಹ. ನೀನು ಬೇರೆಯೇ ಉಳಿಯುವುದು ಎಷ್ಟು ಸಮಂಜಸ. ನನ್ನ ಅಸ್ತಿತ್ವ ಬೇರೆ. ವಿಧಾತ, ಏನಯ್ಯ? ಏನನ್ನೂ ಅರಿಯದೇ ಇದ್ದಂತಹ ನಮಗೆ ಆದಿಯಲ್ಲಿ ಕೇಳಿಸಿದ್ದು ಹ. ಅಕಾರ, ಉಕಾರ, ಮಕಾರಗಳೆನ್ನುವಂತಹ 3 ಬೀಜಾಕ್ಷರಗಳಿಂದ ಒಡಗೂಡಿದ ಹ. ಓಂ ಎನ್ನುವಂತಹ ಪ್ರಣವನಿನಾದ ಅಲ್ಲವೇ? ಹೌದು. ಆ ಓಂಕಾರದ 3 ಬೀಜಾಕ್ಷರಗಳ ಹಾಗೆ ಹ. ಬ್ರಹ್ಮ, ವಿಷ್ಣು, ಮಹೇಶ್ವರ ಹ. 3 ಮೂರ್ತಿಗಳು ನಾವು. ಹ, ಮಾತೆಯ ಸಂಕಲ್ಪವನ್ನು ಸಾಕಾರಗೊಳಿಸುವಂತಹ ಮಕ್ಕಳು ನಾವು ಆಗಬೇಕೇ ವಿನಃ ಹ. ಯಾವ ಕಾರಣಕ್ಕೂ ಆ ಸಂಕಲ್ಪ ವಿಕಲ್ಪಗಳು ಬಾರದಲ್ಲ. ಆಗುವುದಿಲ್ಲ. ಅದರಲ್ಲಿ ಒಂದು ಅಕ್ಷರ ಲೋಪ ಆದರೂ ಕೂಡ ಹ. ಓಂಕಾರದ ಅಸ್ತಿತ್ವವೇ ಹಾಳಾಗಿ ಹೋಗುತ್ತದೆ. ಏನಾಗುವುದಿಲ್ಲ. ತಾಯಿ ಆಡಿರುವುದು ನನ್ನಿಂದ ಒದಗಿಸಲ್ಪಟ್ಟಂತಹ ಉದ್ಯೋಗಗಳಲ್ಲಿ ಹ. ನಿಮ್ಮನ್ನು ನೀವು ಮೋದದಿಂದ ತೊಡಗಿಸಿಕೊಳ್ಳಬೇಕು. ಇನ್ನೇನಾಗಿದೆ ಹೇಳು. ಆದರೆ ಆ ಮೋದ ಎನ್ನುವಂತಹ ಶಬ್ದ ಹ, ಪ್ರಾಯಶಃ ನಿನ್ನ ಕಿವಿಗಳಿಗೆ ಮದ ಎನ್ನುವ ಹಾಗೆ ಕೇಳಿಸಿದೆಯೋ ಏನು? ನಿನಗೆ ಕೇಳಿಸಿದ್ದು ಹೇಗೆ? ನನಗೆ ಮೋದವೇ. ನನಗೆ ಮೋದ. ಆದರೆ ನಿನ್ನ ವರ್ತನೆಯಲ್ಲಿ ಬದಲಾವಣೆಯಾಗಿದೆ, ಮದ ಗೋಚರಿಸುತ್ತಾ ಉಂಟು. ನಾನು ಮೋದಿಯಿಂದಲೇ ಪ್ರಾರಂಭಿಸಿದ್ದೇನೆ. ಹ. ಈಗ ಮೋದಿಯಿಂದಲೇ ನಾನು ವ್ಯವಹಾರ ಮಾಡ್ತಾ ಇದ್ದೇನೆ. ಹ. ಏನು ತಪ್ಪಿಲ್ಲ. ಮುದದಿಂದ ನಿನ್ನ ನೀನು ತೊಡಗಿಸಿಕೊಳ್ಳಬೇಕಿತ್ತು. ಹ. ನೀನು ಮಂಡಿಸಿರುವ ವಿಷಯಗಳ ಬಗ್ಗೆ ನಿನಗೆ ಮೋದ ಇರಬಹುದು ಬ್ರಹ್ಮ. ಹ. ಇದು ಮೋದ ಅಲ್ಲ, ಮತ್ತೆ ಇದು ಮದ ಎನ್ನುವ ಹಾಗೆ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಅಯ್ಯಯ್ಯೋ. ನೀನು ಸೃಷ್ಟಿಕರ್ತನಲ್ಲ, ಹೌದು. ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಿತ್ತು. ಹ. ಆ ಮೂಲಕವಾಗಿ ನಿನ್ನ ಶ್ರೇಷ್ಠತೆಯನ್ನು, ಜ್ಯೇಷ್ಠತೆಯನ್ನು ಪ್ರತಿಪಾದಿಸಬೇಕಿತ್ತು. ಇನ್ನೇನಾಗಿದೆ ಈಗ? ಹಾಗೆಂದುಕೊಂಡು ಸೃಷ್ಟಿ ಮಾಡ್ಲಿಲ್ವೇ? ಇನ್ನೇನು? ಒಂದು ವಿಧವಾದ ಸೃಷ್ಟಿ ಮಾಡಿದೆ. ಅದು ಯಾವುದು? ವಾದವನ್ನು ಸೃಷ್ಟಿಸಿದೆ, ಒಳ್ಳೆಯದು. ಭೇದವನ್ನು ಸೃಜಿಸಿದೆ, ಬೇಕು. ತಾರತಮ್ಯವನ್ನು ಕಲ್ಪಿಸಿದೆ. ಸರಿ. ಇದನ್ನು ಸೃಷ್ಟಿಸುವುದಕ್ಕೆ ಆದಿಮಾಯನಿಂದನ್ನು ಅಯ್ಯಯ್ಯೋ ಹರಿಯೇ. ಹ. ವಾದ ಬೇಡ ಹೇಳ್ತೀಯ. ಬೇಡ. ವಾದ ಬೇಕು. ಹ. ವಾದ ನಡೆದು ಸಂವಾದವು ನಡೆಯಬೇಕು. ಹ್ಮ್. ವಾದ ಸಂವಾದಗಳು ನಡೆದು ತತ್ವ ನಿರ್ಣಯಕ್ಕೆ ಒದಗಿ ಬರಬೇಕು. ಹ. ಈಗ ನೀನು ವಾದ ಮಾಡದೆ ಹ. ಸಂವಾದವನ್ನು ನಡೆಸದೆ ಹ. ಈಗ ವಿವಾದಕ್ಕೆ ಆಸ್ಪದ ಈಗ ಕೊಡ್ತೀಯ. ಸೌಹಾರ್ದಯುತವಾದಂತಹ ಸಂವಾದ ಮುಂದುವರಿಬೇಕು. ಹ. ಮೂವರ ಅಭಿಪ್ರಾಯವು ಒಂದೇ ಇರಬೇಕು ಬ್ರಹ್ಮ. ಒಂದಾಗಿ ಬಾ. ನೀನು ಮೊದಲಾಗಿ ಆಡಿದ್ದಿ ನಾವು ಬೆಳಕಿನೆಡೆಗೆ ಸಾಗಿ ಬಂದಿದ್ದೇವೆ. ಖಂಡಿತ ಹೌದು. ಬೆಳಕು ಎನ್ನುವುದು ಜ್ಞಾನದ ಸಂಕೇತ ತಾನೇ. ಜ್ಞಾನ ಎಂದ್ರೆ ಬೆಳಕು, ಬೆಳಕು ಎಂದ್ರೆ ಜ್ಞಾನ. ಈ ಜ್ಞಾನ ಎನ್ನುವುದು ಉಂಟಾಗುವುದು ಯಾವಾಗ? ಯಾವಾಗ? ನಾವೇನು ಎನ್ನುವಂತಹ ಅರಿವು ನಮಗೆ ಆದಾಗ. ಸರಿ. ಅಥವಾ ಜ್ಞಾನಿಯಾದವನಿಗೆ ಮೊದಲು ಬರಬೇಕಾದದ್ದು ಅದೇ ಅಲ್ವೇನು? ಇನ್ನೇನಾಗಿದೆ ಹೇಳು. ಆದಿಮಾಯಿಯಿಂದ ಎಲ್ಲವನ್ನೂ ಪಡೆದಂತಹ ನೀನು ಹ. ಈ ಸಮಯದಲ್ಲಿ ಹ. ಸೃಷ್ಟಿಯ ಕಾರ್ಯವನ್ನು ಮಾಡಿದರೆ ಹ. ನಾನು ಪಾಲಿಸ್ತೇನೆ, ಅವ ಲಯಗೊಳಿಸ್ತಾನೆ. ಆದಿಮಾಯೆಯ ಮುಂದೆ ನಾವು ಮೂವರು ಸಣ್ಣವರು, ಹ. ನಮ್ಮ ಮೂವರ ಒಳಗೆ ನಾವು ಮೂವರು ದೊಡ್ಡವರು. ಒಳ್ಳೆಯ ವಿಚಾರ ಒಂದು ಹೇಳ್ತೇನೆ. ಹ. ನೀನು ಬೇಡ ಬೇಡ ಅಂತ ಹೇಳ್ತಿ, ಹ. ತರತಮ ಭಾವ ಬೇಡ ಅಂತ ಹೇಳ್ತಿ. ಹ್ಮ್. ಒಂದು ಸೃಷ್ಟಿ ವಿಕಾಸಗೊಳ್ಳಬೇಕಿದ್ರೆ ಹ. ತರತಮ ಭಾವ ಬೇಕು. ಬೇಕು. ಚೆನ್ನಾಗಿ ಯೋಚನೆ ಮಾಡು. ಹ. ಬೆಟ್ಟ, ಪ್ರಭಾತ, ನದಿ, ನದ, ರಾತ್ರಿ, ಹಗಲು, ಕಪ್ಪು, ಬಿಳುಪು ಹ. ಎಲ್ಲವೂ ಕೂಡ ತರತಭಾವವೇ ನೋಡು. ಹ್ಮ್. ಈ ಸೃಷ್ಟಿ ವಿಕಾಸಕ್ಕೆ ಕಾರಣೀಭೂತವಾಗ್ತದೆ. ಹ. ಅದನ್ನು ಬೇಡ ಹೇಳ್ತೀಯ. ಇದು ಸೃಷ್ಟಿ ವಿಕಾಸ ಆಗುವುದಕ್ಕೆ ಈಗ ಸೃಷ್ಟಿಯೇ ಆಗ್ಲಿಲ್ಲ. ಸೃಷ್ಟಿ ಆಗುವುದರ ಮೊದಲು ಈ ವಾದದ ಸೃಷ್ಟಿ ಬೇಡ. ಹ? ನೀನು ಇದನ್ನು ಜೀವರಾಶಿಗಳನ್ನು ಸೃಜಿಸಿದ್ರೆ ನಾನು ಅದಕ್ಕೆ ಪೂರಕವಾದಂತಹ ಪಾಲನೆಯಲ್ಲಿ ತೊಡಗ್ತೇನೆ ಎನ್ನುವುದೇ ನನ್ನ ಮನದ ಅಭಿಪ್ರಾಯ, ಸದಾಭಿಪ್ರಾಯ. ಸೃಷ್ಟಿ ಬೇಡ ಅಂತ ಹೇಳ್ತಿ. ಹ. ನನ್ನ ವಿಚಾರವನ್ನು ನೀನು ಕೊನೆಗೊಳಿಸದೆ ಹ. ಮತ್ತು ಪಾಲಿಸ್ತಾ ಇದ್ದಿ. ಇದನ್ನು ಇದೇ ರೀತಿಯಾಗಿ ಪಾಲಿಸಬೇಕಲ್ಲ ಬ್ರಹ್ಮ. ಈಗ ಪಾಲಿಸುವುದು ಮುಖ್ಯವಾಗುವುದಿಲ್ಲ. ಮತ್ತೆ? ಈಗ ಇದನ್ನೆಲ್ಲ ಮುಗಿಸಬೇಕಲ್ಲ.
ಮುಗಿಸುವುದಕ್ಕೆ ನನ್ನಿಂದ ಆಗುದಿಲ್ಲ. ಅದ್ಯಾಕೆ? ಅದಕ್ಕೆ ಲಯಾಧಿಪತಿಯೇ ಬೇಕು. ಕಾರಣ ಉಂಟು. ಹ. ಇಬ್ಬರೇ ವಾದ ಮಾಡುವುದಲ್ಲ. ಯಾವುದೇ ಒಂದು ವಿಚಾರ ಇಬ್ಬರು ಮಾತನಾಡಿದರೆ ಮುಕ್ತಾಯವಾಗುವಂತದ್ದಲ್ಲ. ಮೂರನೇ ವ್ಯಕ್ತಿಯ ಪ್ರವೇಶ ಆಗಲೇಬೇಕು. ಹಾಗಾದ್ರೆ ಅವನನ್ನು ಬಳಸಿ ಯಾರು ಯಾಕೆ ನಮ್ಮ ಮನೆಯಲ್ಲೂ ಹೇಳಿ ನೋಡು. ಏನಯ್ಯ? ಮೃಡನಂದನ ಕ್ಷಣಲಯದಧಿಕಾರವ ನೀವಿರುವರು ನಡೆಸುತ್ತಿದ್ದಂತಹ ವಾದವನ್ನು ಇಲ್ಲಿಯೇ ಕುಳಿತುಕೊಂಡು ಕೇಳಿದವನು ನಾನು. ಸಂತೋಷವಾಯಿತು ನನಗೂ. ಬ್ರಹ್ಮ, ಏನಯ್ಯ ನೀನು ಹೇಳಿದ್ದು ಸರಿ. ನೀನು ದೊಡ್ಡವನು, ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ನಾನು ಒಪ್ಪಿಕೊಂಡ್ರೆ ಸಾಕಾಗುವುದಿಲ್ಲ, ನೀನು ಒಪ್ಪಿಕೊಂಡ್ರೆ ಸಾಕಾಗುವುದಿಲ್ಲ, ಮತ್ತೆ ಹರಿ ಒಪ್ಪಿಕೊಳ್ಳಬೇಕು. ಹೌದು ಹರಿ, ಈಶಾ ನೀನು ದೊಡ್ಡವನು. ಅವನ ಬಳಿಯಲ್ಲಿ ಹೋಗಿ ಅವ ಅಂತ ಹೇಳಿದ. ಆದರೆ ನನ್ನ ಬಳಿಗೆ ಬಂದು ನನ್ನನ್ನು ಸಮಾಧಾನಿಸುವುದಕ್ಕೆ ಈ ವಿಷಯ ಬೇಡ ಹರ. ಯಾಕೆ? ನಾವು ಮೂವರು ಸಮಾನರು ಎನ್ನುವಂತಹ ವಾದವನ್ನು ನಾನು ಪ್ರತಿಪಾದಿಸಿದ್ದೆ. ಆದರೆ ಜ್ಞಾನದ ಕಣ್ಣನ್ನು ಹೊಂದಿರುವ ನೀನು ಬಂದ ಬಳಿಕ ಯಾರಾದರೂ ಒಬ್ಬನನ್ನು ಸೂಚಿಸಬೇಕು. ನೀವಿಬ್ಬರು ದೊಡ್ಡವರು ಹೌದು, ಆದರೆ ನನ್ನಷ್ಟಲ್ಲ. ಅರೆ ಬೇಕಾ ಬ್ರಹ್ಮ ನಮಗಿದೆಲ್ಲ? ಅಲ್ಲ, ಬೇಡನ್ನು ಬಿಡುವುದಕ್ಕಾಗುವುದಿಲ್ಲ. ಯಾಕೆ ಹೇಳು? ಬೇಕು ಅಂತ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಯಾವುದನ್ನು ಬೇಡ ಅಂತ ಬಿಡುವ ಹಾಗಿಲ್ಲ. ಇವನು ಹೇಳಿದ್ದಾರಲ್ಲ, ಕಾರಣವೇ? ಖಂಡಿತವಾಗಿ ಕಾರಣ ಉಂಟು. ಏನು? ಆದಿಮಾಯಿಂದ ಏಕಕಾಲಕ್ಕೆ ಹುಟ್ಟಿಕೊಂಡವರು ನಾವು. ಸರಿ, ಹುಟ್ಟಿದಂತಹ ನಮಗೆ ಆಕೆ ಒಂದೊಂದು ಹೆಸರನ್ನಿಟ್ಟಿದ್ದಾಳೆ. ನಿನಗೆ ಬ್ರಹ್ಮ ಎಂಬುದಾಗಿ, ಈತನಿಗೆ ವಿಷ್ಣು ಎಂಬುದಾಗಿ, ನನಗೆ ಈಶ ಎಂಬುದಾಗಿ. ಮಾತೆ ಇತ್ತಂತಹ ಹೆಸರಿನ ಅರ್ಥದ ಆಧಾರದ ಮೂಲಕವಾಗಿ ನಾನು ದೊಡ್ಡವನು ಎಂಬುದನ್ನು ಇಲ್ಲಿ ವ್ಯಕ್ತಪಡಿಸುತ್ತೇನೆ. ಏನು? ಬ್ರಹ್ಮಪದದ ಅರ್ಥವೇನು? ಏನು? ದೊಡ್ಡದು ಎಂಬುದಾಗಿ. ಅದೇ ರೀತಿ ವಿಷ್ಣು ಎಂದರೆ ಸರ್ವವ್ಯಾಪಕ, ಈಶ ಎಂದರೆ ಯಜಮಾನ ಎಂಬುದಾಗಿ. ಸರ್ವ ವ್ಯಾಪಕವಾಗಿರುವಂತಹ ಎಲ್ಲ ದೊಡ್ಡದ್ದಕ್ಕೆ ನಾನು ಯಜಮಾನ. ಹೆಸರಿನ ಆಧಾರದ ಮೇಲೆ ವ್ಯಕ್ತಿಯನ್ನು ಅಳತೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಬೇರೆ ಉಂಟು. ಹಾಗಾದ್ರೆ ಹೆಸರಿನ ಆಧಾರದ ಅವಶ್ಯಕತೆ ನಿಮಗೆ ಆಗುವುದಿಲ್ಲ, ಬೇರೆ ಆಧಾರವನ್ನು ಕೊಡ್ತೇನೆ. ಏನಯ್ಯ ಅದು? ನಿಮ್ಮ ಹಾಗಲ್ಲ ನಾನು. ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ ಎಂಬಂತಹ ಪಂಚಮುಖಗಳನ್ನು ಹೊಂದಿದ್ದೇನೆ. ನೀನು ಸರಿಯಾಗಿ ನನ್ನನ್ನು ಗಮನಿಸಲಿಲ್ವಾ ಅಂತ ನೋಡ್ತಾ ಇದ್ದೇನಾಗಿದ್ದೆ. ಇನ್ನೊಮ್ಮೆ ನೋಡಂತೆ. ನೋಡು, ಇನ್ನು ಸರಿಯಾಗಿ ಕಣ್ಣಾರ ಕೆಳಗೇನು ನೋಡುವುದು? ಕಾರಣ ನಾನು ಬೇರಿಂದ ಕೆಳಗೆ ಬಂದರೆ ಅವ ಹರಿ ಹೇಳ್ತಾನೆ, ಯಾಕೆ ಬ್ರಹ್ಮಚಾರಿದ ಅಂತ. ಹೌದೇ? ಅಲ್ಲ, ನೀನು ಹೇಳ್ತಿ ಬ್ರಹ್ಮ ಬಿದ್ದ ಅಂತ. ಬಿದ್ದರೂ ನಾನು ಹೇಗಿರ್ಬೇಕು? ಕೆಳಗಿನಿಂದ ಮೇಲೆ ಹೋಗಬೇಕು. ಸರಿ. ಉದ್ಧಾರ ಆತ್ಮಾರಾಮ್ ಆತ್ಮಾರಾಮ್, ತನ್ನ ಉದ್ಧಾರಕ್ಕೆ ತಾನೇ ಶಿಲ್ಪಿ. ಮೇಲೆ ನೋಡ್ತೆ, ಅರ್ರೆ ಏನು ಪುಣ್ಯಾತ್ಮ ಅದು. ಹಳ್ಳಿಯಲ್ಲಿ ಒಂದು ಮುಚ್ಚಿದ ಕಣ್ಣು. ಮುಚ್ಚಿದ ಕಣ್ಣೆಂಬುದಾಗಿ ತಾತ್ಸಾರ ಭಾವನೆ ಬೇಡ. ಇಲ್ಲಪ್ಪ, ಮುಚ್ಚಿದ ಕಣ್ಣನ್ನು ಸಮಯಕ್ಕೆ ಸರಿಯಾಗಿ ಬಿಚ್ಚುವಂತಹ ಅಧಿಕಾರವನ್ನು ಹೊಂದಿದ್ದೇನೆ. ಒಂದು ವೇಳೆ ತೆರೆದೆನು ಎಂದಾದ್ರೆ ನೀನು ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳು ಸುಟ್ಟು ಭಸ್ಮವಾಗಿ ಹೋದೀತು. ನೀನು ಸುಡುವ ಕಾರಣ ದೊಡ್ಡವ. ಈಗ ಸುಡುವುದು ಹೌದು. ಯಾವುದನ್ನು? ನೀನು ಸೃಷ್ಟಿ ಮಾಡಿ ಮೊದಲು
ಲಯಗೊಳಿಪ ಮೊದಲು ನಾದಿದಲು ಮಧುಮಗ ಪೊರೆಯುವ ಅದಹರ ಲಯಗೊಳಿಪ ಅಧಿಗಣನದರಿಂದ ಮೂವರೋಳಿಂದನ ವಿಧಿಯು ಮದವ ಬಿಡದೆ ಆ ನಾನು ಶ್ರೇಷ್ಠ ಎನ್ನುವಂತಹ ವಿಚಾರವನ್ನು ಮಂಡಿಸಿದೆ. ಯಾಕಾಗಿ ಹರಿಣೆ ಹೇಳಿದಂತಹ ವಿಚಾರದ ಆಧಾರದ ಮೇಲೆ ಯೋಚನೆ ಮಾಡು. ನಾನು ಸೃಷ್ಟಿಸಿದ್ದನ್ನು ನೀನು ಪಾಲಿಸಿದ್ದನ್ನು ಅವ ಸುಡ್ತಾನೆ, ಒಮ್ಮೆಗೆ ಎಲ್ಲ ದಾಗಿಸ್ತಾನೆ. ಹೌದು ಅಲ್ವಾ? ಅಬ್ಬಬ್ಬ, ಅವನಿಗೆ ದೊರೆತ ಆಧಾರ ಅದು. ಹೌದು. ನಿನಗೆ ಯಾವುದೂ ಆಧಾರ ಇಲ್ಲವಲ್ಲ ಬ್ರಹ್ಮ. ಹರಿಯೇ ವೃತ ಯಾಕೆ? ಸುಮ್ಮನೆ ಕಾಲಹರಣ ಮಾಡಬಾರದು. ಇವನ ಆಧಾರ ಏನು? ಸುಡುವುದಲ್ಲವೇ? ಹೌದು. ನಾವು ಕಾಣಿಸಿದ್ದನ್ನು ಕಾಣದೆ ಮಾಡುವುದೇ ದೊಡ್ಡ ಗುಣ ಅಂತ ಹೇಳ್ತಾರೆ. ನಾವು ಏನೂ ಅಲ್ಲ ಅಂತ ತೋರಿಸಿಕೊಡ್ತಾನೆ. ಇಲ್ಲ, ಮತ್ತೆ ಅದು ಆಧಾರ ಅಲ್ಲ. ಮತ್ತೆ ಯಾವುದು? ಅದು ಸುಲಭ. ಒಂದು ವಸ್ತುವನ್ನು, ಒಂದು ವಿಚಾರವನ್ನು ನಾಶ ಮಾಡುವುದು ವಿಚಾರವಲ್ಲ, ಕಾಣಿಸುವುದು ವಿಚಾರ. ಕಾಣಿಸುವ ನೀನಲ್ವ? ಹೌದು. ಯಾಕೆ ಹೇಳು? ಯಾಕೆ ಶೂನ್ಯವಾಗಿದ್ದಂತಹ ಇನ್ನು ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಗರುತರ ಕರ್ತವ್ಯಗಳು ಸಾಂಗೋಪಸಾಂಗವಾಗಿ ನೆರವೇರಬೇಕು. ಅವ ಲಯಗೊಳಿಸಬೇಕಿದ್ರೆ, ನೀನು ಪಾಲಿಸಬೇಕಿದ್ರೆ ಮೊದಲ ಉದ್ಯೋಗ ಪಡೆದುಕೊಂಡಿದ್ದೇನೆ. ಯಾಕೆ ಹೇಳು? ತಾಯಿ ನೀರ ಮೇಲೆ ನಮ್ಮ ಮೂವರನ್ನು ಕಂಡಿದ್ದಾಳೆ. ಮೊದಲಾಗಿ ನನ್ನನ್ನೇ ಬಳಿಗೆ ಕರೆದು ಮಗನೇ ಬ್ರಹ್ಮ ಎನ್ನುವಂತಹ ಶುಭ ಹೆಸರನ್ನು ಇರಿಸಿದ್ದಾನೆ. ಹೌದು, ನಾಮ ಇಟ್ಟದ್ದು ನಿನಗೆ ತಾಯಿ. ಯಾವ ನಾಮವ? ಅದೇ ಶುಭ ನಾಮ, ಸುನಾಮ. ಶುಭ ನಾಮಧೇಯವನ್ನು ಇರಿಸಿದ್ದಾಳೆ. ಮೊದಲಾಗಿ ಇರಿಸಿದ್ದ. ಹೌದಾ? ಆ ಬಳಿಕ ಮೊದಲಾಗಿ ಉತ್ತಮವಾದಂತಹ ವಾಸಯೋಗ್ಯವಾದಂತಹ ವಸತಿಯನ್ನು ಕಲ್ಪಿಸಿಕೊಟ್ಟಿದ್ದಾಳೆ. ಆ ಬಳಿಕ ಮೊದಲ ಉದ್ಯೋಗ ಸೃಷ್ಟಿ ಮಾಡುವಾಗ ಎನ್ನುವಂತಹ ವಿಚಾರದಲ್ಲಿ ನನ್ನನ್ನೇ ತೊಡಗಿಸಿಕೊಂಡಿದ್ದಾಳೆ. ನಾನು ಮೊದಲೀಗ, ನೀನು ದ್ವಿತೀಯ ಪಾಲಿಸುವ. ನೀನು ಸರಿಯಾಗಿ ಕೇಳಿಸಿಕೊಂಡಿಲ್ಲ. ಕೇಳಿದೆ. ತಾಯಿ ಆಡಿರುವುದು, ಹಾಡಿರುವುದು ಹೇಗೆ ಬಲ್ಲೆಯ? ಹೇಗೆ? ಹರಿಹರ ಬ್ರಹ್ಮರೆಂದಿರಿಸಿಹ ನಾಮವ ಹರುಷದಿ ಮೂವರಿಗೆ. ಹೌದು. ಅದೇ ಮುಂದುವರಿದು ಸತ್ವ ರಾಜಸ ತಮ ಎನ್ನುತ್ತಿರ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ಒತ್ತಿ ಸ್ಪಷ್ಟವಾಗಿ ಹೇಳಿದ್ದಾಳೆ. ನೋಡು, ನೀನು ಕೇಳಿಸಿಕೊಂಡಿದ್ದೆ. ನನಗೆ ಕೇಳಿಸಿದೆ. ಮತ್ತೆ ಕೇಳಿದವರು ಅರ್ಥ ಮಾಡುವುದಲ್ಲಿ ಹೇಗೆ? ಸತ್ವ ರಾಜಸ ತಮ ಎನ್ನುತ್ತಿರ್ಪ ಗುಣ ಮೂರು ನಿಲ್ಲಿಸಿದ್ದಾಳೆ. ಯಾಕೆ ನಿಲ್ಲಿಸಿ? ಮೂರು ಗುಣ ಅಂತ ಹೇಳಿದ್ದಾಳೆ. ಕೇಳಿ ಅದನ್ನು ಮನನ ಮಾಡಬೇಕು. ಆ ಮೂರು ಗುಣದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಎಂಬುದೇ ಅರ್ಥ. ಹೌದು. ಆ ಬಳಿಕ ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಆ ಬಳಿಕ ಹೇಳಿದ್ದಾಳೆ. ಸಾತ್ವಿಕವೆತ್ತು ಹರಿಯು ಪೊರೆ. ಎರಡನೇ ಬಾರಿ ಹೇಳಿದ್ದಾಳೆ. ಮೂರನೇ ಬಾರಿ ಏನು ಹೇಳಿಲ್ಲ. ಯಾಕೆ ಹೇಳು? ಉಳಿದ ಉದ್ಯೋಗ ಒಂದೇ. ಅದು ಯಾರಿಗೆ ಅಂತ ಕೇಳೋ ಪ್ರಶ್ನೆ ಇಲ್ಲ. ಹರನಿಗೆ ಮೀಸಲು, ದಯಾಧಿಕಾರಿಯಾಗಿ ಹರಪೊರೆಯಲಿ ಎಂಬುದೇ ಅರ್ಥ. ಆದ್ರಿಂದಲೇ ರಾಜಸ ಗುಣವನ್ನು ಮತ್ತೆ 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 ಒತ್ತಿ ಹೇಳಿದ್ದಾಳೆ. ಶಬ್ದಾರ್ಥ ಯೋಚನೆ ಮಾಡು. ಮತ್ತು ಏನು ಶಬ್ದದ ಅರ್ಥ ಏನು ಹೇಳು? ಮತ್ತು ಅಂತ ಹೇಳಿದ್ರೆ ಇದೆ ನಿನಗೆ ಬಂದಿದೆ. ಮತ್ತು ಎಂದ್ರೆ ಏನು? ನಂತರ. ಇನ್ನು ಹಾಗಿದ್ರೆ ಮುಂದುವರಿದು ಮತ್ತೆ ಏನು ಶಬ್ದಾರ್ಥ ಏನು? ಏನು? ಎತ್ತಿ ಎತ್ತಿ ಹೇಳಿದ್ದಾಳೆ. ಇದು ರಾಜಸ ಗುಣೋಪೇತರಂತಹ ವಿಧಾತ ನಿಂತಿದ್ದರೆ ಸೃಜಿಸಲಿ 84 ಲಕ್ಷ ಜೀವರಾಶಿಗಳನ್ನು ನಾನು ದಿವಸಕ್ಕೊಂದು ಬಾರಿ ಚೆನ್ನಾಗಿ ಅಧ್ಯಯನ ಮಾಡಿ ಮನನ ಮಾಡಿ ಸೃಷ್ಟಿ ಮಾಡಬೇಕು. ಅದನ್ನು ನೀವು ಪಾಲಿಸುವ ಎರಡನೇ ನಿಯಮ, ಲಯಗೊಳಿಸುವ ಮೂರನೇ ನಿಯಮ. ಆದ್ದರಿಂದಲೇ ಅಧಿಕ ನಾನು, ಮೊದಲಿಗ ನಾನು, ಅದುವೇ ಪ್ರಥಮ, ಸೃಷ್ಟಿಯೇ ಪ್ರಧಾನ ಒಪ್ಪಿಕೊಂಡು ಮುಂದುವರಿ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ, ಕೆಟ್ಟು ಹೋಗದ ತೆರದಿ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ. ಕೊಟ್ಟು ಬೇಕಾದುದ ಪೊರೆಯುವ ಹತನವೇ, ಕೊಟ್ಟು
ಹುಟ್ಟಿಕೊಂಡಿರುವಂತಹ ವಾದ ಇದೇ ರೀತಿಯಾಗಿ ಮುಂದುವರೆದರೆ ಏನಾಗುತ್ತದೆ? ಏನಾದೀತು? ನಮ್ಮಲ್ಲಿ ವಿರಸ ಉಂಟಾಗುತ್ತದೆ. ಆಗಬಾರ್ದು. ವಿರಸ ಆದರೆ ಏನಾದೀತು? ಏನಾದೀತು? ಕರ್ತವ್ಯದಲ್ಲಿ ವಿಮುಖತೆಯಾಗುತ್ತದೆ. ಆಗಬಾರ್ದು. ಅದೇ ಸರಸದಿಂದ ಸಾತ್ವಿಕ ಕರ್ತವ್ಯದ ಫಲಶ್ರುತಿಯಾಗಿ ಸೌಖ್ಯದ ಸಮಾರಾಧನೆಯಾಗುತ್ತದೆ. ಸೌಖ್ಯವೇ ಏರ್ಪಡಬೇಕು. ಒಂದಾಗಿ ಇರುವುದರಲ್ಲಿ ಇರುವ ಸುಖ ಎರಡಾಗಿ ಇರುವುದರಲ್ಲಿ ದೊರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಕಾರಣಕ್ಕೂ ದುಃಖಕ್ಕೆ ವಿರಸಕ್ಕೆ ಆಸ್ಪದ ಕೊಡಬೇಡ ಅಲ್ವೇ? ಸುಖಕ್ಕೆ ಆಸ್ಪದವಿರುವುದು. ಬ್ರಹ್ಮ ಯೋಚಿಸಿ ನೋಡು. ಏನು ಹೇಳು? ಮೊದಲ ಉದ್ಯೋಗವನ್ನು ಪಡೆದಂತಹ ನೀನೇ ಶ್ರೇಷ್ಠ ಎನ್ನುವ ಹಾಗೆ ನೀನು ಆಲೋಚಿಸಿದ್ರು, ನೀನೊಂದು ಬೀಜವನ್ನು ಬಿತ್ತುವಂತಹ ಉದ್ಯೋಗವನ್ನು ಹೊಂದಿದವ ಎನ್ನುವ ಹಾಗೆ ಭಾವಿಸಿದರೆ ನೀನು ಬೀಜವನ್ನು ಬಿತ್ತುತ್ತಿ, ಸರಿ, ಅದು ಮೊಳಕೆಯೊಡೆಯುತ್ತದೆ. ಅಲ್ಲಿಗೆ ನಿನ್ನ ಸೃಷ್ಟಿಯ ಕಾರ್ಯ ನಿಂತು ಹೋಗುವುದಿಲ್ಲವೇ? ಬಳಿಕ ಆದರೆ ಪಾಲನೆ ಹಾಗಲ್ಲ. ಹೇಗೆ? ಅದಕ್ಕಿಂತಲೂ ಪೂರ್ವದಲ್ಲಿ, ಅದು ಮೊಳಕೆಯೊಡೆಯುವುದರ ಪೂರ್ವದಲ್ಲಿ ಅದಕ್ಕೆ ಸಾಕಷ್ಟು ಸಂಸ್ಕಾರವನ್ನು ನೀಡಬೇಕಾಗುತ್ತದೆ. ಅದು ಟಿಸಿಲೊಡೆದು ಯೋಗ್ಯವಾದಂತಹ ಫಲವನ್ನು ನೀಡಬೇಕು ಎನ್ನುವ ಹಾಗಿದ್ದರೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಪೋಷಕಾಂಶಗಳನ್ನು ಒದಗಿಸಬೇಕು. ಕೊಡುವವ ನಾನೇ ಅಲ್ವೇನು? ನಿನ್ನ ಸೃಷ್ಟಿ ಸರಿಯಾದಂತಹ ನೆಲೆ ಬೆಲೆಯನ್ನು ಹೊಂದುವಲ್ಲಿ ಮಾತೃ ಸದೃಶವಾದಂತಹ ಉದ್ಯೋಗವನ್ನು ಹೊಂದಿದಂತಹ ನಾನು ಕಾರಣನಾಗುತ್ತೇನೆ. ಏನೇನು? ಹಾಗಾಗಿ ಸೃಷ್ಟಿಪ ಕಾರ್ಯ ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಬೇಕಾದದ್ದನ್ನು ಕೊಟ್ಟು ಪೊರೆಯುವ ಹದನವನ್ನು ಹೊಂದಿದ ಪಾಲನೆಯ ಬಗ್ಗೆ ನಿನಗೆ ಏನನ್ನಿಸ್ತದೆ ಬ್ರಹ್ಮ? ನನ್ನ ಅನಿಸಿಕೆ ಬಳಿಕ ವ್ಯಕ್ತಪಡಿಸುತ್ತೇನೆ. ಈಗ ಹೇಳ್ತೇನೆ, ಈ ರೀತಿ ಮುಂದುವರೆದಾಗ ನಮ್ಮ ವಿಚಾರಧಾರೆಗಳಿಗೆ ಒಂದು ಪೂರ್ಣ ವಿರಾಮ ಇಲ್ಲ ಅಂತ ಆಗ್ತದೆ. ಆರಾಮವಾಗಬೇಕು ಅಂತಿದ್ರೆ ವಿರಾಮವಾಗಬೇಕು. ಹೇಗೆ ವಿರಾಮವಾಗಬೇಕಿದ್ರೆ ಹರ ಬರ್ಬೇಕು. ಆವಾಗ ಹೇಳಿದ್ದಾನೆ ನಾನು ದೊಡ್ಡವ ಅಂತ ಹೇಳಿಕೊಂಡಿದ್ದಾನೆ. ಆದ್ರೆ ಒಂದು ಏನು, ನನ್ನ ವಿಚಾರಧಾರೆ ಒಂದಾಯ್ತು, ನಿನ್ನ ವಿಚಾರಧಾರೆ ಇನ್ನೊಂದಾಯ್ತು, ಮತ್ತೊಂದಾಯ್ತು. ಆಗ ನೀನು ಸಮಾನತೆ ಅಂತ ಹೇಳಿದಿ. ಈಗ ನಿನ್ನ ಶ್ರೇಷ್ಠತೆಯ ಬಗ್ಗೆ ಆಡಿದ್ದೇನೆ. ಆದ್ದರಿಂದ ಎರಡು ವಿಚಾರಕ್ಕೆ ಒಂದು ಮತದ ಕೊರತೆ ಉಂಟು. ಹಾಗಾದ್ರೆ ಮತದಾನ ಆದಷ್ಟು ಬೇಗನೆ ಮತದಾನವಾಗಬೇಕು. ಹರನಿಂದನ ಕ್ಷಣ ಸರಿ ನಿನ್ನ ವಚನವು ಉರಿಯುವ ತನ್ನ ಶಿಷ್ಟನು ಹರಿಹರರೆಮ್ಮಲ್ಲಿ ಭೇದವಿಲ್ಲದೆ ನಿನ್ನು ಹರಿಹರರೆಮ್ಮಲ್ಲಿ ಭೇದವಿಲ್ಲದೆ ನಿನ್ನು ನಿರ್ಗವಾಗಿಹೆ ನಾನು ಹರನಿಂದನ ಕ್ಷಣ ಸರಿ ನಿನ್ನ ವಚನವು ಉರಿಯುವ ತನ್ನ ಶಿಷ್ಟನು ಸರಿ, ನಿನ್ನ ವಚನವಾದು ಸರಿ, ಇದು ನನ್ನ ಮನಸ್ಸಿಗೂ ಸರಿ. ಒಂದು ಉಂಟಲ್ಲ ವಿಧಿ, ನೀನು ನಡೆಸುತ್ತಿರುವಂತಹ ವಾದದಿಂದ ಸ್ವಲ್ಪ ದೂರ ಸರಿ. ಹೇಳುವುದು ಸರಿ, ಕಾರಣವನ್ನು ಹೇಳು. ಕಾರಣ ಉಂಟು. ಆದಿಮಾಯೆಯಿಂದ ಒಂದೊಂದು ಉದ್ಯೋಗವನ್ನು ಪಡೆದವರು ನಾವು. ಸೃಷ್ಟಿ ಮಾಡುವಂತಹ ಕಾರ್ಯವದು ನಿನ್ನದ್ದು. ನೀನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಅಧಿಕಾರವದು ಈತನದ್ದು. ಈತನಿಂದ ಪಾಲನೆಗೊಂಡಂತಹ ಜೀವರಾಶಿಗಳನ್ನು ಲಯಗೊಳಿಸುವಂತಹ ಅಧಿಕಾರ ನನ್ನದ್ದು. ಸೃಷ್ಟಿ ಮಾಡುವಂತಹ ಕಾರ್ಯವೇನು ಬಲು ದೊಡ್ಡ ಕಾರ್ಯವೆಂಬುದಾಗಿ ಭಾವಿಸಿದ್ದೀಯೇನು? ಏನು ಆ ರೀತಿಯಾಗಿ ತಿಳಿದುಕೊಂಡೆ ಎಂದಾದ್ರೆ ಅದು ನಿನ್ನ ಮೂರ್ಖತನವಾದೀತು. ಅರೆಗಳಿಗೆಯಲ್ಲಿ ಮಾಡಿ ಮುಗಿಸಬಹುದಾದಂತಹ ಕಾರ್ಯ. ಅದೇ ರೀತಿ ನನ್ನ ಕಾರ್ಯವೂ ಹಾಗೆ ಅರೆಗಳಿಗೆಯಲ್ಲಿ ಮಾಡಿ ಮುಗಿಸಬಹುದು. ಆದರೆ ಹರಿಗೊದಗಿದಂತಹ ಕಾರ್ಯವದು ಹಾಗಲ್ಲ. ನಿನ್ನ ಕಾರ್ಯದ ಆರಂಭದಿಂದ ನನ್ನ ಕಾರ್ಯದವರೆಗೆ ಲೋಕದ ಸಕಲ ಜೀವರಾಶಿಗಳನ್ನು ಪಾಲಿಸುವುದು ಪೋಷಿಸುವುದು ಆತನ ಹೊಣೆಗಾರಿಕೆಯದ್ದಾಗಿದೆ. ಆ ಕಾರಣಕ್ಕಾಗಿ ಪಾಲನೆ ಅಧಿಕಾರವನ್ನು ಹೊಂದಿದಂತಹ ಹರಿಯೇ ಶ್ರೇಷ್ಠ ಎಂಬುದಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಸುಮ್ಮನಿರುವುದಿಲ್ಲ. ಹರಿಹರರಿರುವರಲ್ಲಿ ಭೇದವಿಲ್ಲವೆಂಬುದು ಲೋಕಮುಖಕ್ಕೆ ತಿಳಿಯಬೇಕು. ಆದ ಕಾರಣ ಆತನೊಡನೆ ನಾನು ಐಕ್ಯವಾಗಿ ಹೌದು. ನನ್ನ ಸಹನೆ ಕಟ್ಟಿ ಒಡೆದು ಹೋಯ್ತು. ಯಾರಿಗಾದ್ರೂ ನಿನಗೆ ಸಿಗಬಾರದು. ಯಾರಿಗೆ ಸಿಕ್ಕಿದ್ರೆ ಆದಿತ್ತು. ನನಗೆ ನಿನ್ನ ಸಹನೆ ಬೇಡ, ನನ್ನಲ್ಲಿರುವುದು ಸಾಕು. ಉಂಟಾ? ಸಾತ್ವಿಕ ಗುಣೋಪೇತನಾದಂತಹ ನಾನು ಅದನ್ನು ಮೈಯೆಲ್ಲ ಉಂಟಾ? ಹೌದು. ಕೇಳು, ಹರಿಹರರು ನೀವಿರುವರು ಎರಕವಾಗಿರಲೇನು. ಏನು ಇರುವುದೇ ಭೀತಿ. ನನ್ನ ಮನದೊಳಗೆ ಹೆದರಿಕೆ ಅಲ್ವಾ ನಿನಗೆ? ಭಯವೇ ಇಲ್ಲ. ಒಳ್ಳೆಯದು. ಯಾಕೆ? ಯಾಕೆ
ಒಳ್ಳೇದು. ನಮ್ಮ ತಾಯಿಯ ಮಕ್ಕಳಲ್ಲೂ ನಾವು ಒಂದೇ ಮಾತೆಯ ಮಕ್ಕಳು. ನಾನು ಹೇಳಿದ್ದೀನಿ ಯಾರು? ನಾನು ಅದೇ ಮಾತೆಯ ಮಗ. ಆದ್ದರಿಂದ ಭಯ ಇರಬಾರದು. ಆದರೆ ಒಂದು ವಿಚಾರ, ಏನು? ಹಿರಿತನವ ಪರಿಕಿಸುವ ಬಗೆಗಾಗಿ ನಮ್ಮೊಳಗೆ ನಾವು ದುರಗೈವ. ಹೌದಾ? ಈಗ ಇಲ್ಲಿ ಒಂದು ಹೊಡೆಯುವುದು ಥಟ್ಟ ಕೆಳಗೆ, ಆ ಬಳಿಕ ನಾನು ಮೇಲಕ್ಕೆ ಎತ್ತುವುದು. ವಿಧಾತ, ಮೂಲ ಪುರುಷರಾದ ನಾವೇ ಹೊಡೆದಾಟಕ್ಕೆ ಪ್ರಾರಂಭ ಮಾಡಿದರೆ ನಿನ್ನಿಂದ ಸೃಜಿಸಲ್ಪಡುವ ಜೀವರಾಶಿಗಳಿಗೆ ಅದೇ ಪಾಠ ಆಗಿ ಒಳ್ಳೆಯದಾಗಲಿ. ಹೊಡೆದಾಟದಿಂದ ನಮ್ಮ ಬಾಹುಬಲ ಎಷ್ಟು ಎನ್ನುವ ಹಾಗೆ ತಿಳಿಯಬಹುದೇ ವಿನಃ ಅಂತಃಸತ್ವವನ್ನು ತಿಳಿಯುವುದಕ್ಕಾಗುವುದಿಲ್ಲ. ಯಾವ ಸತ್ವ? ಅಂತಃಸತ್ವ. ತಾಯಿ ಹೇಳಿರುವುದು ಕಳೆದ ಕಲ್ಪದಲ್ಲಿ ಲಯವಾಗಿರುವುದನ್ನು ಪುನಃ ಸೃಜಿಸಿ ಪಾಲಿಸಿ ಲಯಗೊಳಿಸಿ. ಹೌದು, ಕಳೆದ ಕಲ್ಪದ್ದು ಎಲ್ಲಿದೆ? ನನ್ನಲ್ಲೋ ನಿನ್ನಲ್ಲೋ ಹರನಲ್ಲೋ ಅಷ್ಟೋ ಇಷ್ಟೋ ಸೇರಿ ಅದನ್ನು ತಿಳಿಯುವುದು ಹೇಗೆ? ಉದರ ಶೋಧನೆಯ ಮೂಲಕ. ಹೇಗದು? ನನ್ನ ಹೊಟ್ಟೆಯ ಒಳಗೆ ನೀನು, ನಿನ್ನ ಹೊಟ್ಟೆಯ ಒಳಗೆ ನಾನು ಸರಿಯಾಗಿ ಸರಿದು ಶೋಧಿಸಿ ಬಂದು ತಿಳಿಸಿದ್ರೆ ಎಲ್ಲವೂ ಸುಖಾಂತವಾಗುತ್ತದೆ. ಆಗಲಿ. ನನ್ನಲ್ಲಿ ಎಷ್ಟಿದೆ ಎಂಬ ಬಗ್ಗೆ ಪೂರ್ಣ ಭರವಸೆ ನನಗಿದೆ. ಹೋಗಿ ಅಧ್ಯಯನ ಮಾಡಿ ಬಾ. ಭರವಸೆ ಮುಖ್ಯ ಅಲ್ಲ ಬ್ರಹ್ಮ. ನಿನ್ನಿಂದ ಸೃಜಿಸಲ್ಪಡುವ ಜೀವರಾಶಿಗಳಿಗೆ ಅದರ ಪ್ರಮಾಣ ಎಷ್ಟು ಎನ್ನುವ ಹಾಗೆ ಗೊತ್ತಾಗಬೇಕಲ್ಲ. ಹೌದೇ? ಹೌದು. ಹೋಗು. ನಾನೇ ಹೋಗ್ಬೇಕಾ? ಚೆನ್ನಾಗಿ ತಿಳಿದು ಬಾ. ಸರಿ, ಹೋಗುವುದಕ್ಕೊಂದು ದಾರಿ ಬೇಕಲ್ಲ. ತೋರಿಸ್ತೇನೆ. ನಗು, ಹಲಬಿಟ್ಟು ನಗು. ಒಳಗೆ ಹೋದ ನೀನು ಮರಳಿ ಬರುವುದಕ್ಕಿಲ್ಲ. ಅದಕ್ಕಾಗಿ ದೇಹದಲ್ಲಿರುವಂತಹ ಅದ್ಯಾಕೆ ಹೀಗೆ? ನವದ್ವಾರವನ್ನು ಬಂಧಿಸೋಣವೇ? ಒಂದು ದ್ವಾರ ನಾನು ಹೇಳಿದಾಗ ಕೇಳೋದಿಲ್ಲ, ಆ ದ್ವಾರ ಹೇಳಿದಾಗೆ ನಾನು ಇರಲೇಬೇಕು. ಅದಕ್ಕಾಗಿ ಒಂದು ದ್ವಾರವನ್ನು ಉಳಿದು ನಿಕ್ಕ ಅಷ್ಟು ದ್ವಾರ ಬಂಧಿಸಿರ್ತೇನೆ. ಹರಿ, ಎಲ್ಲಿ ಬರ್ತೀನಿ ನೋಡ್ತೇನೆ. ಹರಿಯ ಬಗುದಲೆ ವಿಧಿಯ ಜಠರವಾ ಕಲ್ಲಿ ಕಂಡನು ಅಲ್ಲಿ ಕಂಡನು ಸರಿದ ಕಲ್ಪನೆ ಪ್ರಳಯ ಹೊಂದಿದ ಕರೆಗಳ ಸರಿದ ಕಲ್ಪನೆ ಪ್ರಳಯ ಹೊಂದಿದ ಕರೆಗಳೆಲ್ಲ ವಿಧಿಗಿರುವಂತಹ ಕುತೂಹಲವನ್ನು ತಣಿಸುವ ಉದ್ದೇಶದಿಂದ ಅವನ ಉದರಾಂಬುಧಿಯನ್ನು ಶೀಘ್ರವಾಗಿ ಸೇರಿಕೊಂಡೆ. ಕಳೆದ ಒಂದು ಕಲ್ಪದಲ್ಲಿ ಲಯವಾಗಿರುವ ಸಕಲವೂ ಕೂಡ ಈತನ ಉದರದ ಒಳಗೆ ನಿಕ್ಷೇಪಿಸಲ್ಪಟ್ಟಿದೆಯಲ್ಲ. ಇವನ ಹಾಗೆ ಇರುವಂತಹ ಒಬ್ಬ ಬ್ರಹ್ಮ ಆ ಕಡೆಯಲ್ಲಿದ್ದಾನೆ, ಈ ಕಡೆಯಲ್ಲಿ ಹರನು ಇದ್ದಾನೆ. ಆದರೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾದಂತಹ ನಾನಿರಬಹುದೇ ಎಂಬ ಕುತೂಹಲದಿಂದ ಸುತ್ತುವರೆದು ಹುಡುಕಿದ್ರೆ ಈತನ ಹೊಟ್ಟೆಯ ಒಳಗೆ ನಾನಿಲ್ವಲ್ಲ. ಓಹೋ, ಒಂದು ವಿಷಯವನ್ನು ತಾಯಿ ಸೂಚ್ಯವಾಗಿ ತಿಳಿಸಿದ ಹಾಗುಂಟು. ಕಲ್ಪಗಳು ಎಷ್ಟೇ ಬದಲಾಗುತ್ತಾ ಹೋದರೂ ಕೂಡ ಹರಿ ಎನ್ನುವ ಒಬ್ಬನೇ, ಹರ ಹಾಗೂ ಬ್ರಹ್ಮಂದಿರು ಬದಲಾಗುತ್ತಾ ಇರುತ್ತಾರೆ. ಈ ಪರಮ ಸತ್ಯವನ್ನು ತಿಳಿಯುವುದರ ಜೊತೆಯಲ್ಲಿ ಇವನ ಹೊಟ್ಟೆಯ ಒಳಗಿರುವಂತಹ ಬಂಗಾರದ ಪ್ರಭೆಯಿಂದ ಶೋಧನಾ ಕಾರ್ಯವನ್ನು ಮುಗಿಸಿದ ಹಾಗಾಯಿತು. ನೋಡಿದ್ದನ್ನು ಹೇಳಬೇಕಲ್ಲ. ಸಾರುವೆನು ಹೊರಗೆನು ಮೇಲಗೆ ಸುದಿಯನು ಕಾಣದೆಯೇ ಬಾಯಾರಿ ಕೆಳಗಿಳಿದು ಅರಸಿ ಕಂಡ ಅದು ದ್ವಾರವನು
ಒಳಗೈದಿನ ಗಂಡೆನು ಭರದಲ್ಲಿ ಮೆರೆವಾ ಭೂತ ಕಲ್ಪದಿ ಲಯವಾದ ಭೂತ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಅಲ್ಲಿ ಮೆರೆವ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೆನು ಪರದಲ್ಲಿ ಮೆರೆವಾ ಆ ಅಮ್ಮ ಏನು ಹರಿಯೇ? ಶೋಧಿಸಿದೆನು ನಿನ್ನುದರವ ಒಳ್ಳೆಯದು. ಬಳಿಕ ಅಲ್ಲಿ ಕಂಡೆನು ನಾನು ಹೊರದಲ್ಲಿ ಬೆರೆ ಶಹಬ್ಬಾಸ್. ನೀನು ನೋಡಿದ ಹಾಗಲ್ಲ ಮತ್ತೆ ಹೇಗೋ? ನಿನ್ನದದು ಹೊಟ್ಟೆಯ ಏನು ಬುಜಾಣು? ಅದು ಬ್ರಹ್ಮಾಂಡವು ಹಾಗೆ ಹೇಳು. ಕಳೆದ ಒಂದು ಕಲ್ಪದಲ್ಲಿ ಲಯವಾಗಿರುವ ಸಕಲವೂ ಕೂಡ ನಿನ್ನ ಉದರದೊಳಗಿದೆ. ಸರಿ. ಅತಳದ ಆಶ್ಚರ್ಯವು, ಛೆ. ಸುತಳದ ಸುವ್ಯವಸ್ಥೆಯು, ಸರಿ. ವಿತಳದ ವಿಸ್ಮೃತಿಯು, ಆಹಾ. ತಲಾಂತರದ ತಲತಲಾಂತರದ ಯೋಗ್ಯತೆಯು, ಛೆ. ಪಾತಾಳದ ಪಾವಿತ್ರ್ಯತೆಯು ಎಲ್ಲವೂ ಇದೆ. ಒಳ್ಳೆಯದು. ಸಪ್ತ ಅಧೋಲೋಕಗಳುಂಟು, ಸಪ್ತ ಊರ್ಧ್ವಲೋಕಗಳುಂಟು. ಕೆಳಗೂ ಸರಿ ಉಂಟು, ಮೇಲೆಯೂ ಸರಿ. ಹೌದು, ಸರಿ ಉಂಟು. ಸರಿ. ನಿನ್ನ ಹಾಗೆ ಒಬ್ಬ ಬ್ರಹ್ಮ ಇದ್ದಾನೆ. ಎಲ್ಲಿ? ಇಲ್ಲಿ ನೋಡಿದೀಯ? ಹೌದು, ಹರನು ಇದ್ದಾನೆ. ಅರೆ, ನೀನು ಇಲ್ಲಿ ಇಷ್ಟು ಮಾತನಾಡಿದ್ದೀಯಲ್ಲ, ಹಾ. ಒಳಗಿರುವ ಬ್ರಹ್ಮ ಹೀಗೆ ನಿಂತಿದ್ದಾನೆ. ಅದು ಯಾಕೋ? ಇಬ್ಬರಿರುವಾಗ ನಾನಿರ್ಬೇಕು ಬೇಡ? ನೀನು ಇರಬೇಕಿತ್ತು. ನಾನು ಇಲ್ಲ ಬ್ರಹ್ಮ. ನೀನು ಇಲ್ಲದಿರುವ ಚೈತನ್ಯ ಸ್ವರೂಪಿಯಾದಂತಹ ನನ್ನ ದಿವ್ಯ ಉಪಸ್ಥಿತಿ ಇದ್ರೆ ನಿನ್ನ ಹೊಟ್ಟೆಯ ಒಳಗೆ ಮತ್ತಷ್ಟು ವಿನೋದಗಳು ಗೋಚರಿಸುತ್ತಾ ಇತ್ತೋ ಏನೋ? ನಿನ್ನ ಉಪಸ್ಥಿತಿಯ ಕೊರತೆಯಿಂದ ಅದು ಜಡವಾಗಿದೆ ಅಂತಲ್ಲ. ಅದೆಲ್ಲ ಜಡವಾಗಿ ಬಿದ್ದು ಜಡವಾಗಿ ಆದರೂ ಒಳಗೆ ಉಂಟಲ್ಲ. ಉಂಟು ಎಂಬ ಸಮಾಧಾನದಿಂದಲೇ ಹೊರಗೆ ಬಂದೆ ಪ್ರಭು. ಹೇಗೆ? ನಿನ್ನ ಹೊಟ್ಟೆಯ ಒಳಗೆ ಎಲ್ಲಿ ನೋಡಿದರೂ ಕೂಡ ಬಂಗಾರ ಬಂಗಾರ ಬಂಗಾರ. ನಾನು ಬಂಗಾರದ ಬೆಳಕು ಇಲ್ಲಿಯೂ ಕೂಡ. ಎಲ್ಲಿ ನೋಡಿದ್ರು ಬಂಗಾರದ ಬೆಳಕು. ಬಂಗಾರಕ್ಕೆ ಮೌಲ್ಯ ಅಧಿಕ. ನಾನು ಬ್ರಹ್ಮ. ಹೇ. ಆದ್ದರಿಂದ ನೀನು ಅಧಿಕ ಅಂತ ನನಗೆ ಆವಾಗಲೇ ಗೊತ್ತಾಗಿದೆ. ಗೊತ್ತಾಗಲೇಬೇಕು. ನೀನು ಅಧಿಕ ಅಲ್ವಾ ಮತ್ತೆ ಬ್ರಹ್ಮ? ಯೋ, ಹಾಗಾಗಿ ಈ ಸಮಯದಲ್ಲಿ ಹ, ನಾನು ನಿನಗೊಂದು ಹೆಸರಿಟ್ಟರೆ ಆಕ್ಷೇಪ. ಹಾಕೋ. ಈ ಸಂತೋಷದಲ್ಲಿರುವಾಗ ಆಕ್ಷೇಪ ಎಲ್ಲ ಮಾಡಬಾರ್ದು. ಸಂತೋಷ ನಿಮಗೆ ಏನಕ್ಕೆ ಏನು ಮಾಡಿ ಹೇಳಕ್ಕೆ ಏನು ಪ್ರಕರಣ ಆಗಬಾರ್ದು. ನೀನು ಹೆಸರು ಕೊಡುವುದ? ಮತ್ತೆ ಹೆಸರಿಡಿಸಿದ ಯಾರು, ಯಾರಿಗೆ, ಯಾವಾಗ, ಎಲ್ಲಿ, ಹೇಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನೀನು ಹೇಳು. ಹೆಸರಿರಿಸುವುದು ತಂದೆ ಮಗನಿಗಲ್ವೇ? ಈಗ ಇಲ್ಲಿ ತಂದೆ ಯಾರು, ಮಗ ಯಾರು? ನಾನೊಂದು ಹೆಸರಿಟ್ಟು ನಿನಗೆ ತಂದೆ. ಧರ್ಮಕ್ಕೆ. ಅಯ್ಯೋ, ಶೋಧನೆ ಮಾಡಲಿ. ಯಾವರು ಧರ್ಮಕ್ಕೆ ತಂದೆ ಆಗಬಾರದು. ಮತ್ತೆ ಪ್ರಾಮಾಣಿಕತೆ ಉಂಟು. ಬಿರುದು ಕೊಡು. ಉದರದಲ್ಲಿ ಹಿರಣ್ಯವನ್ನು ಧರಿಸಿದಂತಹ ನೀನು ಇನ್ನು ಮುಂದೆ ಹಿರಣ್ಯ ಗರ್ಭ. ಒಳ್ಳೆಯದು. ಸ್ವೀಕಾರ ಮಾಡಿಕೊಂಡೆ. ಮಾಡಿದ್ಯಾ? ಪಡ್ಕೊಂಡಿದ್ದೇನೆ. ನಾನು ಕೊಟ್ಟಿದ್ದೆ. ಕೊಟ್ಟದ್ದು ನಾನು ಪಡ್ಕೊಂಡದ್ದು ಹೌದು. ಎಲ್ಲ ಸಂತೋಷವೇ. ಆದರೆ ಒಂದು, ಏನು ಪಡ್ಕೊಂಡವರು ಹೀಗೆ ಇರಬಾರ್ದು. ಮತ್ತೆ ನಾನು ಅಂತಲ್ಲ, ಯಾರೇ ಪಡ್ಕೊಳ್ಳಿ, ಕೊಟ್ಟು ಗೊತ್ತಿರ್ಬೇಕು ಅವರಿಗೆ. ಕೊಡ್ತೀಯಾ? ಇಲ್ಲಿಂದ ಪ್ರಾರಂಭ. ಏನು ಕೊಡ್ತೀಯೋ? ಈಗ ಕೊಡ್ತೇನೆ ನಾನು. ನೀನು ಕೊಡುವಾಗಲೇ ಹೇಳುವಾಗಲೇ ಬೇಡ ಅಂತ ಆಗುತ್ತದೆ ಬ್ರಹ್ಮ. ಹೇಳುವುದನ್ನು ಕೇಳಿ. ಅಭಿನಯಕ್ಕೂ ಮಾತಿಗೂ ಪೂರಕವಾಗಿರಬೇಕು. ಅಭಿನಯಕ್ಕೆ ಪೂರಕವಾದ ಮಾತಿರಬೇಕು. ಈಗ ಅಭಿನಯ ಮತ್ತು ಮಾತು ಪೂರಕ ಆಗಿದ್ರೆ ವ್ಯವಹಾರ ಹಾಗಿರ್ಬೇಕು ಅಂತ ಏನಿಲ್ಲ. ಇದು ವ್ಯವಹಾರ ತಪ್ಪಿತ್ತಲ್ಲ ಬ್ರಹ್ಮ. ಇಲ್ಲವೇನು? ನೀನು ಏನು ಕೊಡ್ತೇನೆ ಕೊಡ್ತೇನೆ? ನಾನು. ಏನು ಕೊಡ್ತೀನಿ? ನೀವು ಬಂದ ದಾರಿ ಯಾವುದು? ಅಧೋದ್ವಾರ. ಆದ್ದರಿಂದ ನೀನು ಇನ್ನು ಮುಂದಕ್ಕೆ ಅಧೋಕ್ಷ ಜನ. ಸ್ವೀಕಾರ ಮಾಡಿದ್ದೇನೆ. ಒಳ್ಳೆಯದು. ನೀನು ಶೋಧಿಸಬೇಕಾದವ ನೀನು. ಇನ್ನು ನನ್ನ ಬ್ರಹ್ಮವನ್ನು ಟೀಕೆ ಮಾಡಬೇಡ. ಇಲ್ಲ, ಕಾಲಿಗೆ ಶೋಧಿಸಿದ್ರೆ ಕಾರಣ ಇಲ್ಲದೆ ಟೀಕೆ ಮಾಡಬಾರ್ದು. ಇಲ್ಲೂ ಟೀಕೆಗೆ ಕಾರಣ ಬೇಕು. ನೀನು ಶೋಧಿಸಿದ್ರೆ ಯಾವ ಸಮಸ್ಯೆಯೂ ಇಲ್ಲ. ಟೀಕೆಗೆ ಹುಡುಕಿ ಹುಡುಕಿ ಟೀಕೆ ಮಾಡಬಾರ್ದು. ಹೌದಾ? ನಾನು ಟೀಕಿಸುವುದಿಲ್ಲ. ಸರಿ, ಒಳಗೆ ಹೋಗೋ ದಾರಿ ಕೊಡು. ನಿನಗೊಂದು ದಾರಿ ಅದೇನು ವ್ಯಂಗ್ಯ ನಿಂದು? ಹೋಗಬೇಕಲ್ಲ. ದಾರಿ ಕೊಡು. ಈಗ ಬಾಯ್ ಕರೆದಿದ್ದೇನೆ. ಬಹಳ ಶಬ್ದ ಮಾಡಿದ, ಗದ್ದಲವನ್ನೇ ಎಬ್ಬಿಸಿದ, ನನ್ನನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿದ. ಆದರೆ ನಾನು ಹಾಗೆಲ್ಲವಲ್ಲ. ನವದ್ವಾರಗಳನ್ನು ಬಂಧಿಸಿ ಬರುವಂತಹ ಸಾಮರ್ಥ್ಯವುಳ್ಳವ ನಾನೇ ಯೋಗೇಶ್ವರ ಎನ್ನುವ ಹಾಗೆ ಇವನಿಗೆ ತೋರಿಸಿಕೊಡುವುದಕ್ಕೆ ಬೇಕಾಗಿ, ಕಷ್ಟದ ಅರಿವು ಇವನಿಗೆ ಸರಿಯಾಗಿ ಮೂಡುವುದಕ್ಕೆ ಬೇಕಾಗಿ 9 ದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಇರ್ತೇನೆ. ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ
ಸೃಷ್ಟಿಯಲ್ಲಿ ಲಯಗೊಂಡಂತಹ ಸಕಲ ಧರಣಿಯನ್ನು ಕಾಣ್ತಾ ಇದ್ದೇನೆ. ಈ ಕಡೆ ನೋಡಿದಾಗ ಆ ಧರಣಿಯಲ್ಲಿರಬೇಕಾದಂತಹ ಸಸ್ಯರಾಶಿಯನ್ನು, ಜೀವ ಸಂಕಲವನ್ನು, ಒಟ್ಟಿನಲ್ಲಿ ಹೇಳಿದ ಜೀವ ವೈವಿಧ್ಯವನ್ನೇ ಕಾಣ್ತೇನೆ. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಹಾಗೆಯೇ ಬ್ರಹ್ಮ ಎಲ್ಲರನ್ನೂ ಕಾಣ್ತಾ ಇದ್ದೇನೆ. ನಕ್ಷತ್ರ ಮಂಡಲ, ಚಂದ್ರಮಂಡಲ, ಸೂರ್ಯಮಂಡಲವನ್ನು ಕಾಣ್ತಾ ಇದ್ದೇನೆ. ಎಲ್ಲವನ್ನು ಕಂಡಾಗ ಸೃಷ್ಟಿ ಸ್ಥಿತಿ ಲಯವೆಂಬ ಗಣತರ ಕಟ್ಟಡಗಳನ್ನು ನಡೆಸುವುದಕ್ಕೆ ಮೂರು ಮೂರ್ತಿಗಳಿರುವಂತಹ ಹರಿಯೇ ಸಮರ್ಥ ಎನ್ನುವಂತಹ ವಿಚಾರವನ್ನು ತಿಳಿದುಕೊಂಡೆ ಹೋಗಿ ಹೇಳಬೇಕಾಗಿದೆ. ಅದಕ್ಕಾಗಿ ತೆರಳುವೆ ಆದಷ್ಟು ಬೇಗನೆ ಹರಿಯಲ್ಲಿ ಈ ವಿಚಾರ ಹೇಳೋಣ, ಅವನಲ್ಲಿ ಕ್ಷಮೆ ಕೇಳೋಣ ಎನ್ನುವಂತಹ ಭಾವನೆಯನ್ನು ಮೇಲಕ್ಕೆ ಹೋದರೆ, ಎಷ್ಟು ಮೇಲಕ್ಕೆ ಹೋದರೆ ತುದಿಯ ದೊರಕುವುದಿಲ್ಲ. ಆದ್ದರಿಂದ ಕೆಳಕ್ಕಿಳಿದರೆ ಆಳದ ಲೆಕ್ಕಾಚಾರ ದೊರಕುವುದಿಲ್ಲ. ಅರ್ಥಾತ್ ಹರಿ ಅನಂತ ವಿಷ್ಣುವಾಗಿದ್ದಾನೆ, ಆದಿ ಮಧ್ಯ ಅಂತ್ಯರಹಿತನಾಗಿದ್ದಾನೆ. ಇವನು ಅಳೆಯುವುದಕ್ಕೆ ಅಳತೆಗೋಲು ಇಲ್ಲ, ಅಳೆಯುವವರು ಇಲ್ಲ. ಹಾಗಿದ್ರೆ ಸರ್ವಾಂತರ್ಯಾಗಿದ್ದಾನೆ, ಅನಂತ ಪದುಮನಾಗಿದ್ದಾನೆ ಈತ. ಸರಿ ಸರಿ ಹಾಗೆಂದು ಹೇಳೋಳವೇ ದಿವ್ಯ ಸಹಸ್ರ ವರ್ಷಗಳನ್ನು ಹರಿಯ ಉದರದೊಳಗೆ ಕಳೆದು ಹೋದೆ. ನಿತ್ಯ ನಿರ್ಮಲನಾದಂತಹ ಶ್ರೀಹರಿಯನ್ನು ಎಷ್ಟು ಬಣ್ಣಿಸಹೊರಡಲು ನನ್ನ ನಾಲಿಗೆಯೇ ಸಾಲದು. ಅವನೇ ಆದಿ ಮಧ್ಯರಂತೆ ಹೇಳಿದಂತಹ ವಿಷ್ಣುವಾಗಿದ್ದಾನೆ, ಜ್ಯೇಷ್ಠನಾಗಿದ್ದಾನೆ. ಹೋಗಿ ಹೇಳೋಣವೇ, ಹೇಗೆ ಹೇಳೋಣ? ದಾರಿಯೇ ದೊರಕುವುದಿಲ್ಲ. ದಾರಿ ದೊರಕುವುದು ಎಲ್ಲಿಗೆ? ಈ ರೀತಿ ಅಹಂಕಾರ ಬಿಟ್ಟರೆ ತಾಯಿಯ ಮಾತನ್ನು ಕೇಳುವ ಮಕ್ಕಳು ಕೆಟ್ಟು ಹೋಗ್ತಾರೆ ಎನ್ನುವುದಕ್ಕೆ ನಾನೇ ಸ್ಪಷ್ಟ ಸಾಕ್ಷಿ. ಮಕ್ಕಳು ಹಾಳಾಗ್ತಾರೋ ತಾಯಿಯ ಮಾತನ್ನು ಉಪೇಕ್ಷಿಸುವುದೇ ಕಾರಣ. ಯೋಹೋ ಇರಲಿ, ತಾಯಿ ಅವಳು ಮಮತಾಮಯಿಯಾಗಿದ್ದಾಳೆ, ಮಮತೆಯ ಕಡಲಾಗಿದ್ದಾಳೆ, ಅವಳನ್ನೇ ಧ್ಯಾನಿಸ್ತೇನೆ. ಜಯ 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 ಸ್ಮರಿಸೆ ಭಕ್ತಿಯೋಳಾದಿ ಮಾಯೆಯ, ಸ್ಮರಿಸೆ ಭಕ್ತಿಯೋಳಾದಿ ಮಾಯೆಯ. ಓ ಆದಿಮಾಯೆ ನನ್ನೊಂದು ಕಾಯೆ, ಓ ಮಾಯೆ ಮಹಾಮಾಯೆ. ಹರಿಯನಾಭಿ ಕಮಲನಾಳದಿ. ತಾಯಿಯನ್ನು ಧ್ಯಾನಿಸಿದ ಕ್ಷಣವೇ ಹರಿಯ ನಾಭಿ ಪ್ರದೇಶದಲ್ಲಿ ಕಮಲದಾಳವನ್ನು ಗೋಚರಿಸುತ್ತಾ ಉಂಟಲ್ಲ. ಮೆರೆವ ಪದಗೂ ಜರಿದೆ ತಾಯಿ ನೋಡಿದಂತಹ ದಾರಿಯದು. ಹೊರಟ ಕ್ಷಣವಿ ಧೈರ್ಯದಲ್ಲಿ. ಬರುತ್ತಿರಲು ಹರಿಯೋಗ ಮಾಯೆಯವರ ಪಂಚವದನಾದೆ, ನಾನೇನು ಮಾಡಲಿ? ಹರಿಯ ಪದಯುಗಳವೋ ಸ್ಮರಿಸುತ್ತ ಈ ಕಾಲವೇ ತಾಯಿ ಅಭಯವಾಗ್ತಾ ಉಂಟು. ಹರಿನಾಮವೇ ಚಂದ, ಅದ ನಂಬಿಕೋ ಕಂದ ಎಂಬುದಾಗಿ. ನನಗೆ ಅದುವೇ ಗತಿ, ಅದುವೇ ಮತಿ. ಹರಿಯ ಪದಯುಗಳವೋ ಸ್ಮರಿಸುತ್ತ ಭಕ್ತಿಯಳು ಇರುವರೆಯಲ್ಲಿ ಹೊರಗಡೆ ದಾನವರಿ ಬರುದಿಸುತ್ತಲೇ
ಧನ್ಯವು ಏನಾಶ್ಚರ್ಯವಿದು ಮುಂದೆ ಹಿಂದೆ ಎಡ ಬಲ ಹಾಕಿದಾಗ ವಿಸ್ತಾರವಾದಂತಹ ಜಲರಾಶಿಯನ್ನು ಕಾಣ್ತಾ ಇದ್ದೇನೆ. ಇದ್ದಕ್ಕಿದ್ದ ಹಾಗೆ ಈ ನೀರ ಮಧ್ಯೆ ನಾನೊಬ್ಬ ಕಾಣಿಸಿಕೊಂಡಿದ್ದೇನೆ. ಯಾರು ನಾನು? ನನ್ನ ಹೆಸರು ಯಾರು? ನಾನು ಮುಂದೆ ಮಾಡಬೇಕಾದ್ದೇನು? ಒಂದು ತಿಳಿಯದೆ ಗೊಂದಲದಲ್ಲಿದ್ದೇನೆ. ತಿಳಿಯುವ ಕುತೂಹಲ ಅಧಿಕವಾಗಿದೆ. ತಿಳಿಯಬಹುದು ಅಲ್ಲದೆ
ಜನ್ಮವ ಕೊಟ್ಟವರಾರು ತಿಳಿಯಲಾದೆ. ಏನು ಆಶ್ಚರ್ಯವಿದು! ಒಮ್ಮಿನ ಮೇಲೆ ಹುಟ್ಟಿಕೊಂಡಿದ್ದೇನೆ. ಹುಟ್ಟಿದ ಆ ಕ್ಷಣವೇ ಸದ್ಯೋಜಾತನಾಗಿ ಕಾಣಿಸಿಕೊಂಡಿದ್ದೇನೆ. ಸುತ್ತಮುತ್ತ ಎಡಬಲ ಹಿಂದೆ ಮುಂದೆ ನೋಡಿದರೆ ಯಾರು ನನ್ನ ಕಡೆಗೆ ಗೋಚರಿಸುವುದಿಲ್ಲ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಎಲ್ಲಿಗಾಕೆ ಬಂದೆ? ಇನ್ನೇನು ಮುಂದೆ ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ. ಮತ್ತೆ ನಾನು ಯಾರಂತ ನನಗೆ ಗೊತ್ತಿದ್ರೆ ನಿನ್ನಲ್ಲಿ ಕೇಳ್ತೇನೆ. ಹಾಗಾದ್ರೆ ನೀವು ಯಾರನ್ನು ನಿನಗೆ ಗೊತ್ತಿಲ್ಲ, ನಾನು ಯಾರನ್ನು ನನಗೂ ಗೊತ್ತಿಲ್ಲ. ಓಹೋ, ನಮ್ಮ ಮೀರುವರ ಸ್ಥಿತಿ ಒಂದೇ. ಒಂದೇ. ಇನ್ನು ಹೀಗೆ ಮಾಡು, ಹೇಗೆ? ನೀನು ನಾನು ಜೊತೆಯಾಗಿರುವ. ಜೊತೆ ಆಗಿರುವುದೇನು ಸರಿ, ಏನಾದರೂ ಸಂಬಂಧ ಬೇಕಾ? ಸಂಬಂಧ ಮಾಡಿಕೊಳ್ಳಿಕ್ಕೆ ಬರ್ತದೆ. ಹೌದಾ? ದೂರದಿಂದ ನಿನ್ನನ್ನು ನೋಡಿ ನೀನು ಹತ್ತಿರಕ್ಕೆ ಬಂದ ಈ ಕ್ಷಣದಿಂದ ನಿನ್ನ ಬಗ್ಗೆ ಬಂದ ಮನಸ್ಸಲ್ಲಿ ಯಾವುದೋ ಒಂದು ವಿಧವಂತಹ ವಾತ್ಸಲ್ಯ, ಪ್ರೀತಿ ಅಧಿಕವಾಗ್ತಾ ಇದೆ. ಕಾಣುವುದಕ್ಕೆ ನನ್ನ ಹಾಗೆ ರೂಪ ನಿನ್ನದು. ದೇಹದ ಗಾತ್ರದಲ್ಲಿ ನನಗಿಂತ ಸ್ವಲ್ಪ ಸಣ್ಣವ. ಸರಿ, ಈ ಕಾರಣದಿಂದ ನಿನ್ನದು ಸಮಾನವಾಯಿತು. ಒಳ್ಳೆಯದೇ ಆಯ್ತು. ನಾನು ಸರಿ ನನ್ನ ದೂರದಿಂದ ಕಂಡೆ. ಯಾಕೋ ಏನೋ ಒಂದು ರೀತಿಯಂತ ಪ್ರೀತಿ, ಪ್ರೇಮ, ಗೌರವ ಭಾವನೆ ಹುಟ್ಟುತ್ತಾ ಇದೆ. ನೋಡಿದರೆ ನನಗಿಂತ ನೀನು ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ. ಯಾರು? ನಾನು. ಯಾರಿಗೆ? ನಿನಗೆ. ನಾನು ಯಾರು? ತಮ್ಮ. ನೀನು. ಅಣ್ಣ. ಅಣ್ಣ ತಮ್ಮನಿಗೆ ಬಡಿಯುವ ಕ್ರಮ ಉಂಟ? ಕ್ರಮ ಇಲ್ಲಲ್ಲ. ಯಾಕೆ ಹಾಗೆ ಅನ್ನಿಸಿತು? ಯಾಕೆ? ಓ ತಮ್ಮ, ನನ್ನ ದೇಹದ ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಮೇಲೆ ಮೇಲೆ ಈ ಮಧ್ಯಪ್ರದೇಶ ಉಂಟಲ್ಲ, ಇಲ್ಲಿ ಒಳಗೆ ಚುರು 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 ಆಗ್ತಾ ಉಂಟು. ಎಂತದಲ್ಲಿ? ಅದು ಯಾಕೆ ಹಾಗಾಗುದು? ಓ ತಮ್ಮ, ಏನಾದ್ರೂ ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ಜಗಿಬೇಕು, ನುಂಗಬೇಕು, ಹೀಗೆಲ್ಲ ಮನಸ್ಸಾಗ್ತಾ ಇದೆ. ಬಹುಶಃ ಇದು ಹಸಿವೆ 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 ಹಸಿವೆ. ಶೌರ್ಯದಲ್ಲಿ ಹಸಿವೆ 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 ನಿನಗೆ ಉತ್ತರಾಗ್ನಿ ಬಾಧಿಸ್ತಾ ಇದೆ. ನನಗೆ ಹಾಗಲ್ಲ, ಕಾಳ ತೀಟೆ ಇದನ್ನು ತೀರಿಸಿಕೊಳ್ಳಬೇಕೆಂಬ ಹಮ್ಮಲ. ಸರಿ, ಆದ ಕಾರಣ
ನಮ್ಮಿಬ್ಬರ ಸಮಸ್ಯೆಗಳಿಗೆ ಪರಿಹಾರ ಒಂದುಂಟು. ಹೌದು. ಈ ತೋರ್ತಾ ಇದೆ ವಿಶಾಲವಾಗಿ ನೀರು. ಈ ನೀರನ್ನು ಬಡಿಬೇಕು. ಬಡಿದವಂತಾದ್ರೆ ನೀರ ಒಳಗಿರುವಂತಹ ಯಾವುದಾದ್ರೂ ಪ್ರಾಣಿ ಮೇಳ ಬರಲಿಕ್ಕೆ ಸಾಧ್ಯತೆ ಉಂಟು. ಆವಾಗ ಅದನ್ನು ಹಿಡಿದು ತಿನ್ನಬಹುದು. ತಡ ಮಾಡುವುದಲ್ಲ, ನೀರಿಗೆ ಬಡಿ. ನನ್ನನ್ನು ಬಿಟ್ಟು ಬೇರೆ ದಿಕ್ಕಿನಿಂದ ಆಹಾರ ಅರಸುತ್ತಾ ಹೋದವ. ಹೌದು. ಏನಾಯ್ತು ನಿನ್ನ ಅನುಭವ? ಏನು ಬಹಳ ಹುಡುಕಾಡಿದೆ. ಸರಿ. ಬಹಳ ಪ್ರಯತ್ನ ಪಟ್ಟೆ. ನೀರನ್ನೆಲ್ಲ ಜಾಲಾಡಿಸಿ ನೋಡಿದೆ. ಏನು ಮಾಡುವುದು? ಏನು ಪ್ರಯೋಜನ ಸಿಗಲಿಲ್ಲ. ಪ್ರಯೋಜಕ ಯಾರು? ನೀನು. ಮತ್ತೆ ನೀನು? ಪ್ರಯೋಜನ ಪಡೆದಿದ್ದೇನೆ. ಹೌದಾ? ಹೌದು. ನನ್ನ ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬಿತ್ತ. ಏನು ಕಸವ? ಕಾಣುವುದಕ್ಕೆ ಸಿಕ್ಕಿದ್ದ. ಕಾಣುವುದಕ್ಕೆ ನಿನಗೆ ನೋಡ್ಬೇಕಲ್ಲ. ನೋಡು. ತಿರುಗಿ ನೋಡು. ತಿರುಗಿ ನೋಡು. ಎಂತದ ನಿನ್ನದು? ತಮಾಷೆ ಮಾಡುದು. ನಿನ್ನ ಸುತ್ತು ಹೇಗೆ ಉಂಟು ಅಂತ ನೋಡಿದ್ದು. ಎಂತದು? ಅರ್ಧ ತಿರುಗಿ ನೋಡು. ಅರ್ಧ ತಿರುಗಬೇಕು. ಎಂತದು? ಓ ಇಲ್ಲಿ ನೀರು. ನೀರು. ಓ ಆ ಕಡೆ ಕತ್ತಲೆ. ಕತ್ತಲೆ. ಮತ್ತೇನುಂಟು? ಇಲ್ಲಿ ಬಾ. ನಿನಗೆ ನೋಡು ಆಸಕ್ತಿ ಉಂಟಲ್ಲ. ನಿನಗೆ ತೋರಿಸ್ತೇನೆ. ನನ್ನ ಬೆರಳ ನಿನ್ನ ಬೆರಳ ತುದಿ. ಅದರಲ್ಲಿ ಎಂತದುಂಟ? ಇಷ್ಟು ಉದ್ದ ಉಗುರು, ಒಂದು ಅಷ್ಟು ಕೊಳ ಬಿಟ್ಟರೆ ಮತ್ತೇನುಂಟು? ಇಷ್ಟು ನೀರುಂಟು, ತೊಲಲಿಕ್ಕೆ ಸಂಕಟ. ಬೆರಳ ತುದಿಯಲ್ಲಿ ಉಗುರಲ್ಲಿ ಮತ್ತೆ ನಿನ್ನ ತಲೆಯಲ್ಲಿ ಇರುವುದು. ಆಧರಿಸಿ ಮುಂದೆ ನೋಡು. ಮುಂದೆ 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 ಬಿಡಿ ಬಿಡಿ ಜಲದ ಅಡಗದ ಮುನ್ನಬೇ ಬಿಡಿ 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 ಕಮಲದ ಮನ ನಡುಗುತ್ತ ಮಯದಿ ಕಂಡೆ 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 ಕಂಡೆ. ದೂರದಲ್ಲಿ ಕಮಲ. ಕಮಲದ ಕಂಡೆ. ಎಂತದು ಕಮಲದ ಕಂಡೆ? ಮತ್ತೆ ಕಮಲವನ್ನು ಕಂಡೆ. ಒಂದು ಕಂಡೆ. ಹೌದು. ಸಣ್ಣಗೆ ಬೆಳ್ಳಗೆ ಇರುವಂತ ಒಂದು ಪ್ರಾಣಿ. ಒಂದು ಪ್ರಾಣಿ. ಒಂದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು. ಎಂತದ? ತಲೆ. ತಮ್ಮ
ನಿನಗೆ ಕಣ್ಣು ಕಾಣುವುದಿಲ್ವಾ? ನನಗೆ ಒಂದಲೇನ ತಲೆ. ನಿನಗಲ್ಲ ಪುಣ್ಯಾತ್ಮ, ಮತ್ತೆ ಆ ಪ್ರಾಣಿಗೆ. ಆ ಪ್ರಾಣಿ ನಮ್ಮನ್ನು ನೋಡಿ ಬಹುಶಃ ಇತರಗಣ್ಣು ಎಂಬುದಾಗಿ ತೋರ್ತಾ ಇದೆ. ಸರಿ ಸರಿ. ಕಣ್ಣು ಬಿಳಿ 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 ಬಿಳಿ, ಎದೆ ಢವ 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 ಢವ, ಶರೀರದಲ್ಲಿ ನಡುಕ ಹೇಗೆ? ಗಟ ಗಟ ಗಡ ಗಡ ಗಟ ಗಟ ಗಡ ಗಡ ಗಟ 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 ಗಟ. ಎಲ್ಲಿ? ಅದರ ದೇಹದಲ್ಲಿ. ಅಲ್ಲಿ. ಆದ ಕಾರಣ ತಡ ಮಾಡುದಲ್ಲ, ಈ ಪ್ರಾಣಿ ನೀರ ಒಳಗೆ ಅಡಗುವುದಕ್ಕಿಂತ ಮುಂಚಿತ ಮಗದರು ಇದು ನೀನಾ? ಮತ್ತೆ ನಾನು ಹೇಳಿದೆ ಮತ್ತೆ ಯಾರ? ಏನು ನನ್ನ ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋಗ್ತದೆ. ಎಂತದದು? ಎಲ್ಲಿ ಬಾ. ಎಂತ? ಆ ಪ್ರಾಣಿಯನ್ನು ನೀನು ಓಡಿಸಿಕೊಂಡು ಹೋದ. ಹೌದು. ಏನಾಯ್ತು ನಿನ್ನ ಅನುಭವ? ಅಣ್ಣ ಓಡಿಸಿದೆ ಓಡಿಸಿದೆ. ಓಡಿಸಿದೆ ಓಡಿಸಿದೆ. ಕೈಗೆ ಸಿಗಬೇಕೆನ್ನುವಷ್ಟರಲ್ಲಿ ದೂರದಿಂದ ಒಂದು ಶಬ್ದ. ಹೇಗೆ? ಟಪ 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 ಟಪ. ಟಪ 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 ಟಪ. ಟಪ ಟಪ ಅಂತ. ಸರಿ. ಮತ್ತೆ ನಾವು ದೂರದಿಂದ ಅಲ್ಲ, ಮತ್ತೆ? ಇದು ಹತ್ತಿರದಿಂದ. ಎಲ್ಲಿಂದ? ಅಷ್ಟಲ್ಲ, ಹತ್ತಿರದಿಂದಲೂ ಅಲ್ಲ. ಮತ್ತೆ? ತಿರುಗಿ ನೋಡಿದರೆ ನನ್ನ ಬೆನ್ನಿಗೆ ಯಾರೋ ಹೊಡೆಯುವಂತ ಶಬ್ದ. ಓ ಅಣ್ಣ, ತಮ್ಮ ನೀನು ನನ್ನ ಬೆನ್ನಿಗೆ ಯಾಕೋ ಹೊಡೆದ? ನಾನು ಬೇಕು ಅಂತ ಹೊಡೆದದ್ದಲ್ಲ ತಮ್ಮ. ಮತ್ತೆ ತಮ್ಮ ಬೇಡ ಅಂತ ಹೊಡೆದ? ಅದು ವಿಷಯ ಆದದ್ದು ಹೀಗೆ. ಹೇಗೆ? ನನ್ನನ್ನು ನೋಡಿ ಆ ಪ್ರಾಣಿ ಹೆದರಿ ಓಡುವುದಕ್ಕೆ ಪ್ರಾರಂಭಿಸಿತು. ಓಹೋ. ನಾ ಬಿಟ್ಟೇನ? ತಾ ಎಂತವ ಓಡಿ ಹಿಡ್ಕೊಂಡೆ. ಅದರ ಬೆನ್ನಿಗೆ ಟಪ, ಟಪ, ಟಪ. 4 ಬಿಗಿದೆ. ಪಕ್ಕ ನಿನ್ನ ನೆನಪಾಯ್ತು. ತಮ್ಮ ಅಂತ ಕೂಗಿದೆ. ಆಗ ನನ್ನ ಕೈಯ ಒಳಗಿಂದ ಒಂದು ಸ್ವರ ಕೇಳಿತು. ಇದು ತಮ್ಮನೇ ಆಗಿರ್ಬೇಕಂದ್ರೆ ಬೆಟ್ಟೆ. ಮತ್ತೆ ನೋಡುವಾಗ ನೀನೆ, ಓ ತಮ್ಮ, ಆ ಪ್ರಾಣಿ ನನ್ನ ಕೈಯಿಂದ ಜಾರಿದೆ. ನನ್ನ ಕಣ್ಣು ತಪ್ಪಿಸಿದೆ. ಎಲ್ಲಿದೆ? ನೀರಿನಲ್ಲಿ. ಒಳಗುವ. ಹರಿಯಾಣಾಭಿ ಕಮಲ ನಳದಿ ಮರಿಗುಳು ತಿಳಿವಿದಾದ ಮನದಲ್ಲಿ ಕರಗರಿಸಿದನು ದೈತ್ಯರು ರೀತಿನ ಬರುವರೆನ್ನ. ವೀರ ಬೇಡ ಇಬ್ಬರು ಕೆಟ್ಟವರು, ಹಸಿವು ಬೇರೆ ಕೇಳಿ ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರೆ. ನನಗೆ ಭಯವಾಗ್ತಾ ಇದೆ. ಬದುಕುವ ದಾರಿ ಕಾಡ್ತಾ ಇಲ್ಲ. ಹೇಗೆ ಬದುಕುವುದು? ಬದುಕಬೇಕಿದ್ರೆ ದಂಭ ದರ್ಪ ದುರಭಿಮಾನ ದುರಹಂಕಾರಗಳನ್ನು ಬಿಡಬೇಕು. ರಾಜಸ ಗುಣವೇ ನಾನಾಗಿ ಹೋದೆ. ತಾಯಿ ಹೇಳಿದ್ದೇನು? ರಾಜಸ ಗುಣ ಕನಿಷ್ಠಾತ್ರವಾಗಬೇಕು. ರಾಜಸ ಗುಣವೇ ನಾನಾಗಿ ಹೋದೆ. ಪರಿಣಾಮವಾಗಿ ದಂಭ ದರ್ಪ ದುರಹಂಕಾರಗಳೇ ನನ್ನನ್ನು ಆವರಿಸಿಕೊಂಡವು. ಅಕ್ಷಮ್ಯ ಅಪರಾಧ.
ತಾಯಿಯ ಮಾತು ತಿರಸ್ಕರಿಸಿ ಅಂತಹ ಮಕ್ಕಳು ಕೆಟ್ಟವರಾಗ್ತಾರೆ ಎನ್ನುವುದಕ್ಕೆ, ನಾಶವಾಗ್ತಾರೆ ಎನ್ನುವುದಕ್ಕೆ ನಾನೇ ಸ್ಪಷ್ಟ ಸಾಕ್ಷಿ. ತಾಯಿಯಲ್ಲವೇ, ಮಮತೆಯ ಕಡಲಲ್ಲವೇ ಪೊರೆಯದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದಪ್ಪ ದರ್ಪ ದುರಹಂಕಾರಗಳನ್ನು ಬಿಟ್ಟು ಅವಳನ್ನೇ ಧ್ಯಾನಿಸ್ತೇನೆ. ಜಯ 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 ಜಯ. ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದೇಕೆನ್ನ ನೀ ಬರಿಗೆ ಒರೆಯಬಾರದೆ ಬಂದ ಕಷ್ಟವಾರಿತು ಕೊಂಬೆ. ಮಗನೇ ಬ್ರಹ್ಮ, ಅಮ್ಮ, ಅನನ್ಯ ಭಕ್ತಿಯಿಂದ ನೀನು ಧ್ಯಾನಿಸಬೇಕಾದರೆ ಏನು ಕಷ್ಟ ಬಂತು ಹೇಳಬಾರದು. ಮಾತೆಲಾಲಿಸು ಜಲದೊಳಿರುವರು ಧೂತರುದಿಸುತ್ತ ಎನ್ನ ನಿಂದಿಲೇ ಖಾತೆ ತಲೆ ಕಟ್ಟು ಬರುವವರಿಂಭೀತಿಗೊಂಡೇ ಜನನೀ. ಈ ಜನದ ಮೇಲೆ ಇಬ್ಬರು ಕೆಟ್ಟವರನ್ನು ಕಾಣುತ್ತಿದ್ದೇನೆ. ಅವರಿಗೆ ಹಸಿವಾಗುತ್ತಾ ಇದೆ. ನನ್ನನ್ನೇ ಆಹಾರವನ್ನು ಭ್ರಮಿಸಿ ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರೆ. ಪರಿಣಾಮವಾಗಿ ಭಯಗೊಂಡಿದ್ದೇನೆ. ಓ ತಾಯೇ, ಭಯ ನಿವಾರಿಣಿ, ಭಯ ವಿನಾಶಿನಿ ನೀನು. ನನ್ನ ಭಯವನ್ನು ತೊಲಗಿಸು, ರಕ್ಷಿಸು ತಾಯೇ, ರಕ್ಷಿಸು. ಮರುಗಬೇಡ ವಿಧಾತ, ಮರುಗಬೇಡ ವಿಧಾತ, ನಾ ಶ್ರೀಹರಿಗ ಸೇರಿಗ ಕಾರಣದುಳ್ ಅವನಿರುವ ನಿದ್ರೆಯುಳಿನ್ನು ಶೀಘ್ರದುಳ್ ಅಗಲಿ ಹೋಗುವೆನು. ಭರದುಳೆಚ್ಚರಗೊಂಡು ದೈತ್ಯರ ಬರೆದು ಕೊಡುವನು. ಭೀತಿ ಬೇಡಯೇ ವರ ಸುದರ್ಶನ ಕೊಡುತ್ತ ಬಗ್ಗೆ ನೀ ಮರೆಯುಳಿಗುದಿಂದು ಆಗ 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 ದುಷ್ಟರ ಬಾಧೆ ಅಧಿಕವಾಯಿತೆಂದು ನೀನು ಭಯಪಟ್ಟಿರುವೆಯಾ? ಹೌದು ತಾಯಿ, ಭಯಪಡಬೇಡ. ಏನು ಮಾಡಲಿ? ನಾನು ಹರಿಯನ್ನು ಸೇರಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ನನಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವರೆ ಈ ಕ್ಷಣದಲ್ಲಿ ದೂರ ಸರಿದು ನಿಲ್ಲುತ್ತೇನೆ. ಎಚ್ಚೆತ್ತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಒದಿಸುವುದಕ್ಕೆ ನನ್ನ ಕೈಲಿದ್ದಂತಹ ಸುದರ್ಶನ ನಿನ್ನ ಕೈಗೂಪಿಸ್ತಾ ಇದ್ದೇನೆ ಮಗನೇ. ಏನು ನನಗೆ ಬದುಕಬೇಕಲ್ವ ತಾಯಿ? ಹೇಗೂ ಅಲ್ಲಿವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ನೀನು ಅಡಗಿರಬೇಕು. ಶುಭವಾಗಲಿ ಮಗನೇ. ತೊಲಗಿ ನಿಲಲ ಯೋಗ ಮಾಯೆಯೋ ನಳಿನ ಲಾಭನು ಒರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಆಗ ಬ್ರಹ್ಮ ಬಂದು ಆಡಿದ್ದಾದರೂ ಏನು? ಏನು ಹಡಿಗರಿಬ್ಬರ ಉಪಟಳ ಹೆಚ್ಚಾಗುತ್ತಾ ಇದೆಯಂತೆ. ಬರ್ಲಿ. ಯಾರೆಲ್ಲ ಬೇಳಯ್ಯ ನೀರು ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಬೊಬ್ಬೆ ಹಾಕಬೇಡು. ನನ್ನ ಅಭ್ಯಾಸ ಇದೆ. ನಿನ್ನ ಅಭ್ಯಾಸದಿಂದ ನನಗೇನು ತೊಂದರೆ ಇಲ್ಲ. ಆದರೆ ನೀನು ಇದೇ ರೀತಿಯಾಗಿ ಬೊಬ್ಬೆ ಹಾಕಿದ್ರೆ ಹೃದಯಾಘಾತ ಆಗಿ ಸತ್ತು ಹೋಗುತ್ತೆ. ಹೃದಯ ಅದೆಲ್ಲಿರುವುದು?
ಈಗ ಹೃದಯದಲ್ಲಿರುವುದಂತ ಗೊತ್ತಿಲ್ವ? ಇಲ್ಲ. ಅದಿರುವುದು ನಿನ್ನ ತಲೆಯಲ್ಲಿ ಅಲ್ವೇ? ಹೌದಾ? ಓ ತಮ್ಮ, ಎಂತ ನನ್ನ ಹೃದಯ ತಲೆಯಲ್ಲಿ. ತಲೆಯಲ್ಲಿ ಅವನಿಗೆ ಅಷ್ಟಾದ್ರೂ ಗೊತ್ತು, ನಿನಗೆ ಅಷ್ಟು ಗೊತ್ತು. ನನಗೆ ಏನು ಗೊತ್ತಿಲ್ಲ. ಏಯ್, ನೀನು ಕುಳಿತದ? ನಿನಗೆ ಕಣ್ಣು ಕಾಣುವುದಿಲ್ವ? ಕಾಣದೆ ಕೇಳಿದ. ಕುಳಿತದ್ದಲ್ವ? ಅದು ಏನು ಅಂತ ಕೇಳಿದ. ಅದೇನು? ಅದು ಎಲೆ ಅಲ್ವೇನು? ಆ ಎಲೆ ಮೇಲೆಲ್ಲ ಕುಳಿತುಕೊಳ್ಬಾರ್ದ? ಆಹಾ. ಮತ್ತೆ ಅದನ್ನು ಮುಂದೆ ಇಡಬೇಕು, ಕ್ರಮದಲ್ಲಿ ಇಡಬೇಕು. ಅದು ನೀನು ಯಾಕೆ ಇದಕ್ಕೆ ಮಾತಾಡ್ತಾರೆ. ಕುಳಿತಿದ್ಯಾ? ಹೌದು, ಕುಳಿತಿದ್ಯಾ? ಕುಳಿತೇ ಇದ್ದೇನಲ್ಲ. ನನ್ನನ್ನು ನೋಡಿದ್ಯಾ? ನೀನ್ ನನ್ನನ್ನು ನೋಡಿದ್ಯಾ? ನೋಡಿದ್ದೇನೆ. ಹಾಗಾಗಿ ನಾನು ನಿನ್ನನ್ನು ನೋಡಿದ್ದೆ. ನಾನು ನಿನ್ನ ನೋಡ್ಬೋದಾ? ನೀನು ನನ್ನನ್ನು ಯಾಕೆ ನೋಡಿದ್ದು? ಆಯ್ತು, ಇನ್ನು ಮುಂದೆ ನೋಡುದಿಲ್ಲ. ನಾನು ಆ ಕಡೆ ನೋಡ್ತಾ ಇರ್ತೀನಿ. ಮುಖ ತಿರುಗಿಸ. ಯಾಕೆ? ನೋಡು. ಒಮ್ಮೆ ಹೇಳುತ್ತಿ ನೋಡು, ಇನ್ನೊಮ್ಮೆ ಹೇಳುತ್ತಿ ನೋಡುವುದು ಬೇಡ. ನಾನು ಯಾವುದನ್ನು ತಪ್ಪುವುದು? ನೋಡ, ಅದಕ್ಕೂ ನನ್ನ ಆಕ್ಷೇಪ. ಮತ್ತೆ ಯಾವುದಕ್ಕೆ ಆಕ್ಷೇಪ? ಅದಕ್ಕೆ ನನ್ನ ಆಕ್ಷೇಪ. ನೀನಿಲ್ಲಿ ಕುಳಿತದ್ಯಾಕೆ? ಕುಳಿತವ ನನ್ನನ್ನೇ ನೋಡಿದ್ಯಾಕೆ? ನೋಡಿದವ ಹಲ್ಲು ಬಿಟ್ಟದ್ಯಾಕೆ? ಯಾಕೆ ಯಾಕೆ? ನಿನ್ನ ಎಲ್ಲಾ ಯಾಕೆಗಳಿಗೆ ಉತ್ತರ ಕೊಡೋಯೋ ಒಬ್ಬ ಹುಡುಕುವುದು ಯಾಕೆ? ಬೇಗ ಮೊದಲು ಕಂಡ ವಿಚಾರ ಅರಿಯೆಯ ವೀರ ವಿಕ್ರಮಿಗಳು ಎಂಬ ವಿಚಾರ ಅರಿಯೆಯ ನೀನಾದ್ರೂ ಸರಿ ಇರಬಹುದೆನ್ನೋ ಹಾಗೆ ಭಾವಿಸಿದ್ದೆ. ನೀನು ಅವನಿಗಿಂತಲೂ ಕಡಿಮೆ. ಮತ್ತೆ ಒಂದೇ ಸವನೆ ಬೊಬ್ಬೆ ಹಾಕುತ್ತಿರಲ್ಲ. ನೀವು ನನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ನೀವು ಬೊಬ್ಬೆ ಹಾಕುವುದಕ್ಕೆ ಬೇಕಾಗಿಯೇ ಹುಟ್ಟಿದ್ದ, ಬೊಬ್ಬೆಯಿಂದ ಹುಟ್ಟಿದ್ದ, ಅಥವಾ ಬೊಬ್ಬೆಗಾಗಿ? ಎಂತದಂತ ಗೊತ್ತಿಲ್ಲ. ಗೊತ್ತಿಲ್ವಾ? ನಾನು ಹುಟ್ಟಿದನ ಬೊಬ್ಬೆ ಹಾಕಿದೆ, ಸುತ್ತಮುತ್ತ ನೋಡಿದೆ, ಯಾರು ನನ್ನ ಕಣ್ಣಿಗೆ ಗೋಚರಿಸಲಿಲ್ಲ. ಹೌದಾ? ಆವಾಗ ಯಾರಾದ್ರೂ ಸಿಗುತ್ತಾರೆ ಎಂಬುದಾಗಿ ಹುಡುಕುತ್ತಾ ಹೊರಟಾಗ ಇವನ ದರ್ಶನ ಆಯ್ತು. ಎಂತದು ದರ್ಶನ? ಇವ ಕಾಣುವುದಕ್ಕೆ ಸಿಕ್ಕಿದನ? ಕಾಣುವುದಕ್ಕೆ ಸಿಕ್ಕಿದನ ಬೊಬ್ಬೆ ಹಾಕಿದ ಪ್ರಯೋಜನ ಬಂತು. ಆ ದರ್ಶನದಿಂದ ಪ್ರಯೋಜನ ಉಂಟು. ಹೌದು. ಯಾವ ರೀತಿಯ ಪ್ರಯೋಜನ? ನಮ್ಮಲ್ಲಿ ಸಂಬಂಧ ಬೆಳೆಯಿತ. ಈಗ ಇವ ನಿನಗೆ ಸಂಬಂಧಿಯ? ಹೇಗದು? ಅವ ಅಣ್ಣ, ನೀನು ತಮ್ಮ. ಈಗ ಗೊತ್ತಾಯ್ತು. ನೀನು ಅಣ್ಣ ಬೊಬ್ಬೆ, ಇವ ತಮ್ಮ ಬೊಬ್ಬೆ. ಅದಲ್ವಾ ನಮ್ಮಲ್ಲಿ ಇದು ಇದು ಸಂಬಂಧದಲ್ಲಿ ಅಣ್ಣ ತಮ್ಮಂದು ಸಂಬಂಧ ಬೆಳೆಯಿತಾ ಹಸಿವಾಗಲಿಕ್ಕೆ ಪ್ರಾರಂಭವಾಯ್ತು. ಸರಿ ತಿನ್ನಬೇಕಿತ್ತು, ಆವಾಗ ಇತ್ತಲ್ಲ. ಎಂತದು? ಅದೆಲ್ಲ ಆಗುದಿಲ್ಲ. ಮತ್ತೆ ನಮ್ಮ ಆಹಾರವೇ ಬೇರೆ. ಹುಡುಕುತ್ತಾ ಹೊರಟಂತ ಸಂದರ್ಭದಲ್ಲಿ ಒಂದು ಪ್ರಾಣಿ ನಮ್ಮ ಕಣ್ಣಿಗೆ ಗೋಚರಿಸಿತು. ಹೌದಾ? ಹೌದು. ಏನು ಮಾಡಿದೆ? ಹೋಗಿ ಕೈ ಹಾಕಿದೆ, ಜಾರಿ ಹೋಗಲಿ. ಅಲ್ಲಿಂದ ಓಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಬಹುಶಃ ಇಲ್ಲಿವರೆಗೆ ಬಂದದ್ದನ್ನು ನೋಡಿದ್ದೇನೆ. ಆ ಪ್ರಾಣಿ ಎಲ್ಲಿದೆಂಬುದಾಗಿ ನನಗೆ ಗೊತ್ತೇ ಉಂಟು. ಆದುದರಿಂದ ನಿನ್ನಲ್ಲಿ ಪ್ರಶ್ನೆ ತೋರು ಬೇಗ. ಮೊದಲು ಕಂಡ ಕೋರನಲ್ಲಿ ಪೋದ. ಹೌದು, ನನ್ನನ್ನು ವಿಚಾರಿಸುತ್ತಾ ಇರುವ ನೀವಿಬ್ಬರು ಯಾರು? ಕೇಳಿದ್ರೆ ನಿನ್ನ ಏನಾಗ್ಲಿಕ್ಕಿಲ್ಲ. ಮುಟ್ಟಿ ನೋಡಿ ನಾನು ಧೀರ ಶೂರ ರಯ್ಯ ನೀವು
ಮೊದಲು ನಾನರಿಯೇ ಇಂದು ಯಾರ ಕಂಡಿರಯ್ಯ ಮೊದಲು ನಾನರಿಯಗಿಂದು ತೋರುವ ಜಲದಾಧಿಕಾರಿಯು ನಾನು ತೋರುವ ಜಲದಾಧಿಕಾರಿಯು ನಾನು ಬೇರೆ ಕಾಣೆ ಎಲ್ಲ ಹೊರತು ಬೇರೆ ಗಾಡಿ ಎಲ್ಲ ಹೊರತು ವಾರಿದೆಯಲಿ ಬೇರೆ ಗಾಡಿ ಎಲ್ಲ ಹೊರತು ವಾರಿದೆಯಲಿ ಧೀರ ಶೂರರಯ್ಯ ನೀವು ಭೂರಿ ದೋಷವಂತೆ ದಿಟವು ಹೇಗಿಂದು ಧೀರ ಶೂರರಯ್ಯ ನೀವು ಅದಕ್ಕೆ ಅಯ್ಯೋ ನೀವು ಇಬ್ಬರಿದ್ದೀರಿ ಎಂಬ ಕಾರಣದಿಂದ ನಿಮ್ಮನ್ನು ನಾನು ಬಹುವಚನದಲ್ಲಿ ಕರೆದದ್ದು. ಒಬ್ಬನೇ ಇದ್ದರೆ ವೀರ ಅಥವಾ ಶೂರರಿಗೆ ಮುಗಿಯಿತು. ಬಹುವಚನದಲ್ಲಿ ಸಂಬೋಧಿಸುವಾಗ ವೀರ ಶೂರರೈ ನೀವು ಬಹುವಚನ ರೈ ಅಲ್ವೋ ವೀರ ಶೂರರು ಅಹುದು ನೀವು ಮುಗೀತಾ ಭೂರಿ ತೋಷವಾಂತೆ ದಿಟ್ಟವು ಅದು ಎಷ್ಟು ನನಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಸಂತೋಷ. ಯಾಕೆ ಗೊತ್ತಾ? ಈ ನೀರ ಮಧ್ಯದಲ್ಲಿ ನಾನೊಬ್ಬನೇ ಕುಳಿತು ಎಷ್ಟು ಬೇಸರದಿಂದ ಇದ್ದ ಗೊತ್ತಾ? ಮತ್ತೆ ಈ ಬೇಸರವನ್ನು ಕಳೆಯುವ ಬಗೆ ಹೇಗೆ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದಂತೆ ನೀರ ಮಧ್ಯದಲ್ಲಿ ನೀವಿಬ್ಬರು ತಕ್ಷಣ ಗೋಚರಿಸಿ ಅಲ್ಲಲ್ಲ, ನಾನು ಆಲೋಚಿಸುವುದು ಈ ನೀರಿನಲ್ಲಿ ಇಂಥದ್ದೂ ಒಂದೊಂದು ಉಂಟಲ್ಲ. ನಾವೇನು ಪ್ರಾಣಿಗಳು? ಅಯ್ಯೋ, ನಿಮ್ಮನ್ನು ಪ್ರಾಣಿಗಳು ಅಂತ ಹೇಳಿ ಪ್ರಾಣಿಗಳ ಮರ್ಯಾದೆ ಯಾಕೆ ತೆಗಿ? ನಮಗೆ ಅಷ್ಟು ಮರ್ಯಾದೆ ಇಲ್ಲ. ಹಾಗಲ್ಲೂ ನೀವು ಭವಿಷ್ಯದ ಕುಡಿಗಳು. ನಿಮ್ಮನ್ನು ಅರ್ಥೈಸಿಕೊಂಡಿದ್ದೇನೆ ನಾನು. ಸರಿ ಸರಿ, ನೀನು ಎಂತದಂತ ಹೇಳಿದ್ದು? ಭವಿಷ್ಯದ ಕುಡಿಗಳು. ಕುಡಿಗಳಂದ್ರೆ ಮುಂದೆ ಬೆಳೆಯುವವರು ಅವಕಾಶವನ್ನು ಸದುಪಯೋಗಪಡಿಸಿ. ಒಳ್ಳೆದಾಯ್ತು. ನಮಗೆ ಅರ್ಥವಾಗದ್ದು ಅಲ್ಲಲ್ಲ, ಒಳ್ಳೆದಾಯ್ತು. ಯಾಕೆ? ನಮಗೆ ಜೊತೆಗಾರ ಸಿಕ್ಕಿದ ಹಾಗಾಯ್ತು. ಹೌದಾ? ನೀನು ಸಹ ನಮ್ಮ ದಾರಿಗೆ ಬಂದ್ರೆ ಒಂದು ದಾರಿಗೆ ಬೀಳು. ನನ್ನ ಭವಿಷ್ಯ ನನಗೆ ಗೊತ್ತು. ನನ್ನ ಬಗ್ಗೆ ನೀವು ಆಕ್ಷೇಪಿಸುವುದು ಬೇಡ. ಮತ್ತೆ? ಹೀಗೆಯೇ ನನ್ನನ್ನು ಕಂಡ ತಕ್ಷಣದಲ್ಲಿಯೇ ಹಲವಾರು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಮುಂದಾದವರು ಸಮರ್ಪಕವಾದ ಉತ್ತರದ ನಿರೀಕ್ಷೆಯಲ್ಲಿದ್ದೀರಿ. ಪ್ರಥಮ ಪ್ರಶ್ನೆ, ಬೀರಲು ಯಾಕೆ ಕಿರುನಗೆಯನ್ನು? ನಾನು ನಗೆ ಬೀರುವುದಕ್ಕೆ ಕಾರಣ ಏನು ಗೊತ್ತಾ? ನೀವು ಯಾಕೆ ಇಬ್ಬರು ಒಂದೇ ಬಾರಿಗೆ ನುಗ್ಗಿದ್ದು? ಮರೆತು ಆಯ್ತಲ್ಲ, ಎಂತದಂತ ಹೇಳಿಲ್ವಾ? ಒಂದೇ ಬಾರಿಗೆ ಯಾಕೆ? ಓರು ಬೇಗ ಮೊದಲು ಕಂಡ ಬೋರ ಕಾರಣ ಉಂಟು. ಯಾಕಂದ್ರೆ ನಿಂತ ನೀರು ಕಲುಷಿತವಾಗಿದೆ, ಇದನ್ನು ಕುಡಿಯಲಿಕ್ಕೆ ಆಗುದಿಲ್ಲ. ದೂರದಲ್ಲಿ ಶುದ್ಧವಾದಂತ ನೀರುಂಟ, ಆಹಾರ ಉಂಟ ಎಂಬುದಾಗಿ ದೂರಕ್ಕೆ ನಾವು ಇಬ್ಬರು ಒಂದೇ ಬಾರಿಗೆ ನುಗ್ಗಿತ್ತು. ನಮ್ಮನ್ನು ತಪ್ಪಿಸಿಕೊಂಡ ಆ ಪ್ರಾಣಿಯನ್ನು ಹುಡುಕುವುದಕ್ಕೆ ಒಂದೇ ಬಾರಿಗೆ ನಾವು ನುಗ್ಗಿ ಮುಂದೆ ಬಂದ. ಅವ ಇಲ್ಲ, ಯಾರು? ನಾವು ಹುಡುಕಿಕೊಂಡು ಬಂದ ಆ ಪ್ರಾಣಿ. ಇದು ನೀನು ಇಲ್ಲಿರುವುದ? ನಾನು ಇಲ್ಲೇ ಇರುವುದು. ಯಾವಾಗಿಂದ? ನಾನು ಇಲ್ಲಿಂದಲೇ ಪ್ರಾರಂಭಿಸಿದ್ದು. ನಾನು ಇಲ್ಲೇ ಇರುವುದು. ಮೊದಲಿಂದ ಇಲ್ಲೇ. ಈಗ ಗೊತ್ತಾಯ್ತು. ಗೊತ್ತಾಯ್ತಾ? ಗೊತ್ತಾಯ್ತು. ಹೀಗೆ ಯಾವತ್ತೂ ಕಾಣದೇ ಇರುವಂತಹ ನಿಮ್ಮನ್ನು ಕಾಣುವಾಗ ಒಂದಷ್ಟು ಆಶ್ಚರ್ಯ, ಜೊತೆಯಲ್ಲಿ ಸಂತೋಷವೂ ಅಧಿಕವಾಯಿತು. ಸರಿ, ಈ ಸಂತೋಷವನ್ನು ಹೊರಸೂಸುವ ಬಗ್ಗೆ ಹೇಗೆ ಹೇಗೆ ಮತ್ತೆ ಹಾಗೆ ಬಿಡ್ತಾನೆ. ನಾನು ನಗೆ ಬೀರುವುದಕ್ಕೆ ಅದು ಕಾರಣ ಅಂತ. ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಇಲ್ಲ? ಬಾಯಿ ಮುಚ್ಚಿ ನಿಂತುಕೊ. ಯಾರಾದ್ರೂ ಬಾಯಿ ಮುಚ್ಚಿಸುದು? ಅವನ ಪ್ರಶ್ನೆಗೆ ಉತ್ತರ ಕೊಡುವಾಗ ಮಧ್ಯ ಬರಬೇಡ. ವಿನಯದಿಂದ ವಿನಂತಿ ಮಾಡಿ. ವಿನಯದಿಂದ ನಿಂತುಕೋ. ನಿಂತುಕೋ. ಆ ಬಳಿಕ ನೀನೊಂದು ಪ್ರಶ್ನೆ ಕೇಳಿದೆ. ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಪೋದ ಭಂಡ. ಯಾರಿಗೆ ಕೈ ತೋರಿಸಿ? ಅವನನ್ನೇ ಕೈ ತೋರಿಸಿದ. ಹೌದಲ್ಲ? ಹೌದು. ನಾನು ನಿನಗೆ ಕೈ ತೋರಿಸಿದ, ಬೇರೆ ಯಾರಿದ್ದಾರೆ ಇಲ್ಲಿ? ನಾನು ಕೇಳಿದ್ಯಾರಲ್ಲಿ? ಕೇಳಿದ್ದು ನನ್ನಲ್ಲಿ. ಮತ್ತೆ ಅದು ನಿನಗೆ ಸೀಮಿತ. ನಿನಗೆ ಉತ್ತರ ಬೇಕಲ್ಲ? ಬೇಕು. ಬಾ, ಮುಂದೆ ಬಾ, ಮುಂದೆ ಬಾ.
ಮುಂದೆ ಬಾರ. ಬಡಿತಾನೆ ಕಪಾಳಕ್ಕ. ಏನು ಜೋರು ಮಾಡ್ತೇನೆ? ನಿಮ್ಮದು ದೊಡ್ಡ ಸ್ವರ ಎಲ್ಲಿಯವರೆಗೆ ಕೇಳಿಸ್ತದೆ, ನನ್ನ ಸಣ್ಣ ಸ್ವರ ಅಲ್ವಾ ಕೇಳಿಸ್ತದ, ಹಾಗೆ ಸ್ವಲ್ಪ ಹತ್ತಿರ ಕರೆದದ್ದು. ಸರಿ ಸರಿ. ಮತ್ತೆ ನಿನ್ನ ಪ್ರಶ್ನೆಗೆ ಉತ್ತರ ಬಹಳ ಸುಲಭ, ತುಂಬಾ ಸುಲಭ, ಬಹಳ ಸುಲಭ ಅಂತ. ಗೊತ್ತಿಲ್ಲ 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 ಎಂಬುದನ್ನು ಹೇಳಲಿಕ್ಕೆ ನಿನಗೆ ಇಷ್ಟು ಹೊತ್ತಾ? ಗೊತ್ತಿರುವುದನ್ನು ಹೇಳುವುದಕ್ಕೆ ಸುಲಭ, ಗೊತ್ತಿಲ್ಲದಿರುವುದನ್ನು ಹೇಳುವುದಕ್ಕೆ ಕಷ್ಟ. ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಹಾಗಾದ್ರೆ ಆ ವಿಷಯವನ್ನು ಅಲ್ಲಿಗೆ ಬಿಡೋಣ. ಆ ಬಳಿಕ ನೀನು ಪುನಃ, ನಂತರ ನೀನು ಪುನಃ ತಮ್ಮ ನಾನು ಪುನಃ ಇಲ್ಲಿ ಇರ್ತಾನವ. ಹಾಗಲ್ಲು. ಆ ಬಳಿಕ ನೀನು ಪುನಃ ಅಕ್ಷರ ಲೋಪ ಮಾಡಿ ಮಾತಾಡಬೇಡ, ಅಪಾರ್ಥ ಈಗ ಆಗ್ತದೆ. ನಿಮ್ಮನ್ನು ಕಾಣುವಾಗ ಸ್ವಲ್ಪ ಆದ್ರೂ ಭಯ ಆಗಿದೆ ಇಲ್ವಾ? ಹೌದು. ಹಾಗೆ ಹಾಗೆ ತೋದಲಿ. ಹೆದರಿಕೆ ತೋದಾಲೆ ಈಗಲೇ ಕೊಡ್ತೀಯ? ತಕ್ಷಣ ಎಷ್ಟು ಉಂಟು? ಅದು ಮತ್ತೆ ಬಿಡಿಸಿ ನೋಡು. ತೋರಿಸಲಿಕ್ಕಿಲ್ಲ. ಅದು ಎಂತದ್ದು? ಅದು ಧೈರ್ಯ. ಮಾತಾಡು. ಧೈರ್ಯ ತಂದುಕೊಳ್ಬೇಕಾದವ ನಾನಲ್ಲ, ನೀವು. ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ. ಈ ಜಲಧಿಗೆ ಒಡೆಯ ಹಿರಿಯದಮ್ಮ ವಿಕ್ರಮವನ ಸೊಲಗೆಯಿಂದಲೇ ಇಳುಗೆ ನಿನ್ನ ಗಂಟಲೊಳಗೆ ಕಳೆವೆವೋ ಹಸಿವ. ನಾವು ಕಂಡಂತ ಪ್ರಾಣಿಗೆ 5 ತಲೆ. 5 ನಿನಗೆ ಒಂದೇ ತಲೆ. ಅದಕ್ಕೆ 5 ತಲೆ, ನನಗೆ 1 ತಲೆ, ನಿಮಗೆ 1 ಇಲ್ವಲ್ಲ. ನಿನಗೆ ಕಣ್ಣು ಕಾಣೋದಿಲ್ಲ. ಇದು ನನ್ನ ತಲೆ. ಇದು ನನ್ನ ತಲೆ. ಅದು ನಿಮ್ಮ ತಲೆ. ಎಂತ ತಲೆ? ಅದರ ಒಳಗೆ ಬುದ್ಧಿ ಸ್ವಲ್ಪವೂ ಇಲ್ಲ. ಬುದ್ಧಿ ಅಂದ್ರೆ ಎಂತದ? ನೀವು ಮಾತನಾಡೋ ಗೊತ್ತಾ ನಿಮ್ಗೆ ಎಷ್ಟು ಬುದ್ಧಿ ಉಂಟು? ಏನೇ ಇರಲಿ ನನಗೆ ತಲೆ ಉಂಟಾ ಇಲ್ಲ. ಇದ್ರೆ ಏನು ಮಾಡುದು? ಅಷ್ಟು ಸಾಕು. ಸಾಕು. ಅದಕ್ಕೆ 2 ಕರ. ಎರಡು. ನಿನಗೆ 4 ಕರ. 4 ಕರ. ಚತುರ್ಭುಜ. ಅದು ಬೆಳ್ಳಗಿತ್ತು. ಹೌದಾ? ನೀನು ಹಾಗಲ್ಲ. ಮತ್ತೆ ಕಪ್ಪು 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 ಕರಿಯ. ನಾನು ಕಪ್ಪು ಎಂಬ ಆಕ್ಷೇಪ. ಮತ್ತೆ ನೀನು ಕಪ್ಪೆ, ನೀನು ಕಪ್ಪೆ, ನೀವಿಬ್ಬರೂ ಕಪ್ಪು. ಎಂತ? ನಾನು ಕಪ್ಪೆಯ. ನಾನು ಕಪ್ಪು ಕಪ್ಪೆ. ಕೇಳು. ಎಂತದು? ಬಣ್ಣದಲ್ಲಿಬ್ರು ಕಪ್ಪು. ಹೌದು. ಸರಿ ಸರಿ. ಅದು ಹೂವಿನ ಮೇಲೆ ಕುಳಿತಿತ್ತು. ಹೌದಾ? ನೀನು ಹಾಗಲ್ಲ, ಎಲೆಯ ಮೇಲೆ ಕುಳಿತಿದ್ದಿ. ಅದು ನಮ್ಮನ್ನು ನೋಡಿ ಹೆದರಿ ನಡುಗುತ್ತಾ ಇತ್ತು. ನಿನಗೆ ಹೆದರಿಕೆ ಸಂತಾನವಿಲ್ಲ. ಏಯ್, ಪ್ರಶ್ನೆ ಒಂದೇ. ಏನು? ಆ ಪ್ರಾಣಿಯನ್ನು ತೋರಿಸಬೇಕು. ತೋರಿಸದಿರ್ತಡೆ ನಿನ್ನನ್ನು ಹೀಗೆ ಹಿಡಿಯುವುದು, ಆಮೇಲೆ ಇಲ್ಲಿ ಇಡುವುದು, ಆಮೇಲೆ ಹೀಗೆ ಪಡೆಯುವುದು, ಹೀಗೆ ಮಾಡುವುದು, ಆಮೇಲೆ ನಿನ್ನನ್ನು ನುಂಗುವುದು. ಗಂಟಲಲ್ಲಿ ಇಳಿಯುವ ತುತ್ತು ನಾನಲು. ಇಕ ಬೆರಳು ವಿಷವಾದೇನು, ಅಮೃತ ಮಾಡಿಕೊಳ್ತದೆ. ಕಬ್ಬಿಣದೇನು, ಏನಾಗುವುದು? ಅದೇನು? ಕಡೆಗಾಲವು ನಿಮಗಿಂದು ಬಿಡ ಬಿಡಿದೆಳೆಯುವಿರೈ ಬಂದು ಒರೆದ ವಚನ ಮೀರಿದರೆ ಕಡೆಗಳೇ.
ಸರಿ ಮಾಡು. ಕೆಳಗೆ ತಮ್ಮ ಪ್ರಾಣಿ ಸತ್ತು ಹೊತ್ತೆಷ್ಟಾಯ್ತು. ಎಂತದು ಪಾಪ? ಸತ್ತಲಿಗೆ ನೀವು ಹೊಡಿತಾ ಇದ್ದಲ್ಲ, ನಂದು ಸಿಟ್ಟು ಆರಿದ, ನಾನೇನು ಸುಮ್ಮನೆ ಕೂತ್ಕೊಳ್ತೇನೆ. ಅದಕ್ಕೆ ಕೈಯಿಂದ ಹೊಡೆಯುವುದ? ನನಗೆ ಕಾಲಿಲ್ವಾ? ಅದನ್ನು ಅಯ್ಯೇ ತಮ್ಮ, ಒಂದು ಕಾಲು ಹೋಯ್ತು. ಸರಿ ಮಾಡೋದನ್ನು ಸರಿ ಮಾಡುದಲ್ಲ, ಕಾಲು ನೋವು ಅಂತ ಗೊತ್ತುಂಟು, ಮತ್ತೆ ಸಹ ಯಾಕೆ ಹೋದದ್ದು? ಓ ತಮ್ಮ, ತುಳಿಲಿಕ್ಕೆ ಎಂತದು? ಏನು ಆಶ್ಚರ್ಯ. ನನ್ನ ದೇಹದ ಶಕ್ತಿನೆಲ್ಲ ಒಂದುಗೂಡಿಸಿ ಬಲವಾಗಿ ಆ ಪ್ರಾಣಿಗೆ ನಾನು ಮೆಟ್ಟಿದ್ದು. ಹೌದು. ನನ್ನ ಕಾಲ ಅದರ ದೇಹ ಸ್ಪರ್ಶ ಮಾಡಿದ್ದೆ ತಡ, ನನ್ನ ಕಾಲಿಗೆ ಬಲ ಇಲ್ಲದೆ ಹೋಯ್ತು. ನಾನು ಯೋಚನೆ ಮಾಡಿದ್ದು, ಯಾವ ಪ್ರಾಣಿ ಸತ್ತಿದೆ, ಹೌದು, ಸತ್ತ ಪ್ರಾಣಿಗೆ ಇಷ್ಟು ಶಕ್ತಿ ಎಲ್ಲಿಂದ 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 ಎಲ್ಲಿಂದ? ಈಗ ಸತ್ತಿದೆ ಇಲ್ವಾ? ಹೌದು. ಏನು ಮಾಡುದು? ಇಲ್ಲಿ ಬಾರ. ಸಾಯುವ ಮೊದಲು ಒಂದು ಮಾತು ಹೇಳಿಲ್ವಾ? ಎಂತ? ನಿಮ್ಮ ಕಂಠದಲ್ಲಿ ಇಳಿಯುವ ತುತ್ತು ನಾನಲ್ಲ. ಓಹ್, ಯುದ್ಧ ಮಾಡಿ ಆಯಾಸಗೊಂಡಂತ ನಾವು ಈಗ ಗಬಕ್ಕನೆ ನುಂಗಿದ್ರೆ ನಮ್ಮ ಕಂಠದಲ್ಲಿ ಸಿಕ್ಕಿಕೊಂಡರೆ ಸಾಯ್ತೆ. ಆದ್ದರಿಂದ ಈಗ ತಿನ್ನುವುದು ಬೇಡ. ಮತ್ತೆ? ಅದೀಗ ಸತ್ತಿದೆ. ಹೌದು. ನೀರ ಮೇಲೆ ತೇಲುತ್ತಾ ಇದೆ. ಹೌದು. ಕೆಲವು ಸಮಯ ಹಾಗೆ ಬಿಡುವ, ಬಿಟ್ಟರೆ ಇದ್ದಕ್ಕಿದ್ದ ಹಾಗೆ ಗಟ್ಟಿ ಮುಟ್ಟಾದಂತಹ ದೇಹ ಮೃದು ಮೃದು ಆಗ್ತದೆ. ಹೌದಾ? ಓ ತಮ್ಮ, ಮತ್ತೆ ನಾವು ಹತ್ತಿರ ಹೋಗಿ ನಿಲ್ಬೇಕು. ಅದರ ದೇಹ ನಮಗೆ ಪರಿಮಳ ಅದು ಬೇಕು. ಅಪ್ಪ, ಮತ್ತೆ ಜಗ್ಗಿದಕ್ಕೆ ಸುಲಭ, ಸುಲಭ. ತಿನ್ನುವುದಕ್ಕೆ ರುಚಿ. ಸರಿ. ಮತ್ತೆ ತಿನ್ನು. ಸರಿ. ತಿನ್ನುವ. ಸೆಣಸೇಗಿ ಪಂಚಸಹಸ್ರ ಕಾಲದೇ, ಸೆಣಸೇಗಿ ಪಂಚಸಹಸ್ರ ಕಾಲದೇ, ಧನುಜರಲಿ ಜಯ ಸೇರದಿರುತ್ತಿರಿ, ನಳಿನನಾಭನು ಸ್ಮರಿಸೆ ಭಕ್ತಿಯುಳಾದಿ ಮಾಯೆಯನ್ನು, ಮನದೊಳರಿತನು ಧುರದುಳ ಸದಳ, ಹನನಗೊಳಿಸುವಿ ಕಪಟದೊಳಗೆಂದಿನುತ, ವೀರ ವಿಕ್ರಮಿಗಳೀರ್ವರ ಪೊಗಳುತ್ತಲಿಂತೆಂದಾಗ, ಆಗ 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 ನಮ್ಮೊಳಗಿನ ಕದನದ ಭೀಕರತೆಗೆ ಒಲ್ಲೋಲ ಕಲ್ಲೋಲವಾಗಿರುವಂತಹ ನೀರೇ ಸಾಕ್ಷಿ. 5,000 ವರ್ಷಗಳ ದೀರ್ಘಾವಧಿಯಲ್ಲಿ ಹೋರಾಟ ಮಾಡಿದರು ಜಯ ಅಪಜಯದ ನಿರ್ಣಯ ಆಗದೇ ಇದ್ದಾಗ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿಯಾದಂತಹ ಆದಿಮಾಯಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆ. ತಾಯಿಯೇ ಬಂದು ಆಡಿದ ಹಾಗಾಯ್ತಲ್ಲ. ಶಕ್ತಿಯಿಂದ ಇವರನ್ನು ಗೆಲ್ಲುವುದು ಅಸಾಧ್ಯ, ಯುಕ್ತಿಯ ಪ್ರದರ್ಶನ ಮಾಡು, ಮುಕ್ತಿಯ ಪಥವನ್ನು ತೋರಿಸು. ತಿನ್ನುವ ಆತುರದಲ್ಲಿ ಬರ್ತಾರೆ, ಆಯ್ತೇನೆ. ಮೆಚ್ಚಿದೆ ನಿಮ್ಮ ಪೌರುಷಗೆ, ಬಲು ಹೆಚ್ಚಿನ ತೋಳ ಸಗಸಗೆ, ಬಲು ಹೆಚ್ಚಿನ ತೋಳ ಸಗಸಗೆ, ಆಶ್ಚರ್ಯವಾಂತೇನ ಉಚ್ಚಾರಿಸುವುದೇನು, ಆಶ್ಚರ್ಯವಾಂತೇನ ಉಚ್ಚಾರಿಸುವುದೇನು, ಅಚ್ಚಳಿಯದ ಭಟರ ಗುದು ಸಂಗರದಲ್ಲಿ, ಶಾಂತಿ ಶಾಂತಿ ಶಾಂತಿ. ಯಾವ ಶಾಂತಿ? ಎಲ್ಲಿ ಶಾಂತಿ? ಸಮರಕ್ಕೆ, ವಿವಾಹಕ್ಕೆ, ವಿವಾದಕ್ಕೆ, ವಿನೋದಕ್ಕೆ ಇವೆಲ್ಲದಕ್ಕೂ ಸಮಾನತೆ ಎನ್ನುವುದು ಬೇಕು. ನಿನಗೆ ಸಮ ಉಂಟ, ನಿನಗೆ ಸಮ ಉಂಟ, ನಿನಗೆ ಸಮ ಉಂಟ, ನಿನಗುಂಟ. ಯಾರಿಗೆ ಸರಿ ಇಲ್ಲ? ಯಾರಿಗೋ ತಲೆ ಸರಿಯಿದೆ. ತಲೆ ಸರಿಲ್ಲ ಅಂತ ಹೇಳಿದ್ದಲ್ವ? ನಿಮ್ಮಿಬ್ಬರಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ಹಾಗೆ ನೀವಿಬ್ಬರು ಅಚ್ಚಳಿಯದ ಭಟರು. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿಲ್ಲದೆ ಇರುವ ರಹಸ್ಯ ವಿಷಯವೊಂದು ನಾನು ತಿಳಿದಿದ್ದೇನೆ ನಿಮ್ಮ ಬಗ್ಗೆ. ರಹಸ್ಯ ವಿಷಯ ಅದನ್ನೊಮ್ಮೆ ಭೇದಿಸು. ಹೌದಾ? ಆ ವಿಷಯ ಸ್ಫೋಟವಾಗ ನನ್ನದೇನಿದ್ದರೂ ನೇರ, ದಿಟ್ಟ, ನಿರಂತರ. ಹೌದು, ನಿನ್ನಲ್ಲಿ ಮಾತ್ರ ಹೌದು, ನನ್ನಲ್ಲಿ ಮಾತ್ರ ಇರುವುದು. ಗೊತ್ತಾಗಲಿ ನಮಗೆ ನಿನ್ನ ನಿರಂತರ. ನೀವು ಇಬ್ಬರೂ ಕೂಡ ಪರಾಕ್ರಿಮಿಗಳು. ಮತ್ತೆ ನಾವು ಪರಾಕ್ರಿಮಿಗಳು. ಇಲ್ಲಿ ಬಾ, ನಿನಗೆ ಕಣ್ಣು ಕಾಣುದು. ಇದು ಅದನ್ನು ಹೇಳಲಿಕ್ಕೆ ನಾವು ಕ್ರಿಮಿಗಳ, ನಾವು ಪರಾಕ್ರಮಿಗಳು. ನಿಮ್ಮ ಎದೆಯ ಸಾಹಸ, ಭುಜದ ಶೌರ್ಯ ಇವೆಲ್ಲವನ್ನು ಕಂಡು ಬೆಕ್ಕಸ ಬೆರಗಾಗಿ ಹೋಗಿದ್ದೇನೆ.
ಬಹು ಬಲಾಢ್ಯರಾದಂತಹ ನಿಮ್ಮನ್ನು ಕಂಡ ಬಳಿಕ ನಿಮ್ಮನ್ನೊಂದಷ್ಟು ಹೊಗಳಬೇಕು ಎನ್ನುವಂತಹ ಆಸೆಯು ನನಗೆ. ಹೊಗಳಬೇಕಾ? ಪೂತುರೆ ಮಝರೆ ಮಝ ಪೂತುರೆ. ನಾವು ಸರಿ ನಿನ್ನ ಹೊಗಳ್ತೇವೆ. ಹೇಗೆ? ಪೂತುರೆ ಮಝರೆ ಮಝ ಪೂತುರೆ. ಕೂತು ಮಾಜಾರೆ. ಅರ್ಥ ಗೊತ್ತುಂಟ? ಮತ್ತೆ ಒಟ್ಟು ಹೊಗಳು ಅರ್ಥ ನನಗೆ ಗೊತ್ತಿಲ್ಲ. ಅದು ಹೊಗಳುವುದಕ್ಕಾಗಿ ಇರುವಂಥದ್ದು. ಅಲ್ಲಿಗೆ ಮುಗಿಯಲಿಲ್ಲ. ನಿನ್ನನ್ನು ಇವನನ್ನು ಕಾಣುವಾಗ ಒಂದೇ ರೀತಿ ಇದ್ದೀರಿ. ಹಾಗಾಗಿ ಮತ್ತಷ್ಟು ಹೊಗಳಬೇಕಾ? ನಿನ್ನ ಗಟ್ಟಿ, ಅವನ ದುಟಿ, ನಿನ್ನ ಕೊರಳು, ಅವನ ಬೆರಳು, ನಿನ್ನ ಅಡಿ, ಅವನ ಮುಡಿ, ನಿನ್ನ ರಟ್ಟ, ಅವನ ಹೊಟ್ಟೆ, ನಿನ್ನ ಕೇಶ, ಅವನ ಮಿಸಿ, ನಿನ್ನ ಬಾಯಿ, ಅವನ ಕೈ, ಬಳೆ ನಿಂತ. ನನ್ನ ಪ್ರಶ್ನೆ ಇದೆ. ನನ್ನ ಬಾಯಿ ಇವನ ಕೈಯ, ನನ್ನ ಕೇಶವನ ಮೀಸೆ. ಯಾರು ಹೇಳಿ ಹೇಳಿದಲ್ಲ, ನಿನ್ನ ಬಾಯಿ ಬೇರೆ, ನನ್ನ ಬಾಯಿ ಬೇರೆ. ಅವನ ಕೈ ಬೇರೆ. ಈಗ ಅವನ ಕೇಶದಿಂದ ಮಾಡಿ ಕಟ್ಟಿಕೊಂಡ ಮೀಸೆ ಇದು ಕಟ್ಟಿದ್ದ. ಮುಟ್ಟಿ ನೋಡಿದಾಗ ಕಟ್ಟಿದ ಹಾಗೆ ಉಂಟು ಅಲ್ವಾ ಇದು ಹುಟ್ಟಿದ್ದ? ನೀನು ಸತ್ಯ ಹೇಳಬೇಕು. ಇದು ಮುಟ್ಟಿದ್ದೋ ಕಟ್ಟಿದ್ದೋ ಅಂತ. ನಿನಗೆ ಮೀಸೆ ಉಂಟಾ? ಮತ್ತೆ ನನ್ನ ಅನುಭವ ನಿನಗೆ ಹೇಗೆ ಬರ್ತದೆ? ಇದು ನನ್ನಲ್ಲಿ ಹುಟ್ಟಿದ್ದೆ. ಅನುಭವದ ಕೊರತೆ ಉಂಟು ಅಂತ ಹೇಳುವಲ್ಲ. ಸರಿ, ಈಗ ನೋಡುವುದಕ್ಕೆ ಅದೆಲ್ಲ ಒಂದೇ ರೀತಿ ಉಂಟು ಎಂಬ ಕಾರಣದಿಂದ ನಾನು ಒಟ್ಟು ಮಾಡಿ ಹೊಗಳಿದ್ದು. ಈಗ ನಮ್ಮೊಡನೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟಾಯ್ತು? ಐದು ಪಂಚ ಸಹಸ್ರ ವರ್ಷಗಳು ಕಳೆದು ಹೋಯಿತು. 5,000 ವರ್ಷ. ಜಯಾಪಜಯದ ನಿರ್ಣಯ ಆದದ್ದು ಈಗ ಅಲ್ವಾ? ಸ್ಪಷ್ಟ ಫಲಿತಾಂಶ. ಇಷ್ಟರವರೆಗೆ ನಡೆದಂತಹ ಕಾಳಗದಲ್ಲಿ ಗೆದ್ದವರು ನಾನು. ನೀನು ಗೆದ್ದವನ? ಒಬ್ಬೆ ಹಾಕಿದ್ರೆ ವಾಕ್ಯ ಪೂರ್ತಿ ನಡೆದಂತಹ ಕಾಳಗದಲ್ಲಿ ಸೋತವರು ನೀವು. ನಾವು ಸೋತವರ? ಗೆದ್ದವರು ನಾನು ಅಲ್ಲ, ಸೋತವರು ನೀವು ಅಲ್ಲ, ಗೆದ್ದವರು ನಾನು ಸರಿ ಮಾಡಿ. ಎನ್ನುವುದರ ಅರ್ಥ ಏನು? ಗೆದ್ದವರು ನೀವೇ. ಅಯ್ಯೋ, ಅದನ್ನು ಹೇಗೆ ಹೇಳು? ಹೇಗೆ ಹೇಳಬೇಕು? ಹೀಗೆ ತೆಗೆದು ಬಾಯಿಗೆ ಇಡಬೇಕು. ತಲೆಗೆ ಸುತ್ತು ತಂದು ಯಾಕೆ ತುತ್ತು ತಿನ್ನುವುದು? ಗೆದ್ದವರು ನೀವು. ಹೌದು, ಗೆದ್ದವರು ನೀವೇ. ಹಾಗೆಂದುಕೊಂಡು ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಾಗುತ್ತದೆ? ಏನು ಮಾಡುದು? ನಿಮಗೆ ಏನಾದ್ರೂ ಕೊಡಬೇಕು? ಹೆಚ್ಚುಂಟಾ? ಬರ್ತೀಯ? ನಿಮಗೆ ಕಡಿಮೆ ಅಂತ ಕೊಡುವುದಕ್ಕೆ ಇನ್ನದು ಹೆಚ್ಚುಂಟಾ? ಹಾಗಲ್ವ? ನೀವಿಬ್ಬರೂ ಕರ ಜೋಡಿಸಿ ಬೆನ್ನು ಬಾಗಿಸಿ ನನ್ನ ಪುನೀತ ಪಾದವನ್ನು ಹಿಡಿದು ಬೇಡಿದರೆ ನೀವು ಕೇಳಿದನ್ನು ತಕ್ಷಣ ಕೊಡಿ. ಎಂತದು ಪುನೀತ ಪಾದ? ಇದು ಪುನೀತ ಪಾದ? ಮತ್ತೆ? ಅಯ್ಯೋ, ಗ್ರಹಚಾರವೇ. ಕಪ್ಪು ಕಪ್ಪು ಕರ್ರಗಿರುವ ಇದನ್ನು ಹಿಡಿಬೇಕಾ? ಮತ್ತೆ? ಇದನ್ನು ಹಿಡಿಯುವುದಲ್ಲ, ಹಿಡಿದು ನೀರಿಗೆ ಬಡಿದೆವು. ಹೇಗೆ? ನೀರಿಗೆ ಬಡಿದೆವು ಅಂತ. ಹೌದು, ನೀರಿಗೆ ಬಡಿಯದಿದ್ರು ಹಿಡಿಯುವುದು ಕಪ್ಪು ಕಾಲನ್ನೇ ಅಲ್ವಾ? ಈಗ ನೀರಿಗೆ ಬಡಿಬೇಕಾದ್ರೆ ಹಿಡಿಬೇಕು. ಯೋಚನೆ ಮಾಡು. ಹೌದೇನಾ? ಬೇಡ ಬೇಡ, ಇಲ್ಲಿ ಬಾ. ಇಲ್ಲಿ ಸೋತದ್ದು ಯಾರು? ಸೋತದ್ದು ನಾನು. ಗೆದ್ದದ್ದು ನೀವೇ. ಗೆದ್ದ ನಮಗೆ ಸೋತ ನೀನು ಕೊಡುವುದಾ? ಪದ್ಧತಿ ಹಾಗೆ. ನಮ್ಮಲ್ಲಿ ಆ ಕ್ರಮ ಇಲ್ಲ. ನಿಮ್ಮದು ಹೇಗೆ? ನಾವು ಸೋತವರಿಗೆ. ಈಗ ನಿಮಗೆ ಕೊಟ್ಟ ಅಭ್ಯಾಸ ಉಂಟಾ? ಅಭ್ಯಾಸವ ನೋಡಿದ್ಯಾ? ಇದು ಅಂತಿಂತ ಕೈ ಅಲ್ಲ, ಇದು ಕೊಟ್ಟ ಕೈ. ಅದು ನನಗೆ ಆವಾಗಲೇ ಗೊತ್ತಾಗಿದೆ. ನನ್ನ ಬೆನ್ನಿಗೆ ಪೆಟ್ಟು ಕೊಟ್ಟ ಕೈ. ಇನ್ನು ಮುಂದೆ ನೀನು ಕೇಳಿದ್ದನ್ನು ಕೊಡಲಿರುವ ಕೈ ಇದು ನಿನಗೆ ಅಭಯದ ಹಸ್ತ. ನನಗೆ ನಂಬಿಕೆ ಬರಬೇಕು. ನನ್ನ ಕರ ತಟ್ಟಿ ನೀವು ಭಾಷೆ ಕೊಡಬೇಕು. ಹೇಗೆ? ನಾನು ಏನನ್ನು ಕೇಳುತ್ತೇನೋ ಅದನ್ನು ತಕ್ಷಣ ಕೊಡ್ತೇನೆ. ನೀನು ಕೇಳಿದ್ದನ್ನು ತಕ್ಷಣ ಕೊಡ್ತೇನೆ. ಸಿಕ್ಕಿದಿರಿ ಕೈಯೊಳಗೆ ಬಲು ತಪ್ಪಿದ ಮೂರ್ಖರಿ ನಿಮಗೆ ಸತ್ತಿಗೆಳಗುದ ಎಲ್ಲವ ಈ ಪರಿ ನಿಮ್ಮಯ ಶಿರವ ಸಿಕ್ಕಿದಿರಿ ಕೈಯೊಳಗೆ ಬಲು ಸತ್ತಿದ ಮೂರ್ಖರಿ ನಿಮಗೆ. ಸಿಕ್ಕಿದಿರಿ, ಬಲು ಸುಕ್ಕಿದ್ದೀರಿ. ಕ್ಷಣ ಮಾತ್ರದಲ್ಲಿ ಮಣ್ಣು ಮುಕ್ಕುವಿರಿ. ಹೇಳು. ನೀನು ಮೂರ್ಖ, ನೀನು ಮೂರ್ಖ, ಇವ ಶತಮೂರ್ಖ. ಇಲ್ಲಿ ಬಾ. ಇನ್ನ ಮಾತು ಕೇಳುವಾಗ ಏನೋ ನನಗೆ ಕುತೂಹಲ ಬೇಕು. ಈ ಮೂರ್ಖ ಅಂದ್ರೆ ಎಂತದ್ದ ಗೊತ್ತಿಲ್ವಾ? ಇಲ್ಲ. ಮೂರ್ಖ ಅಂತ ಹೇಳಿದ್ರೆ ಒಳ್ಳೆಯವ. ಮೂರ್ಖ ಅಂದ್ರೆ ಒಳ್ಳೆಯವ. ಹೌದು ಹೌದು, ಮೂರ್ಖ ಒಳ್ಳೆಯವ. ಒಳ್ಳೆಯ ಮೂರ್ಖ ಅಂತ. ಒಳ್ಳೆಯ ಮೂರ್ಖ ಎನ್ನುವ ಶಬ್ದದ ಅರ್ಥ ಒಳ್ಳೆಯವ. ಮೂರ್ಖ ಎಂಬ ಶಬ್ದದ ಅರ್ಥ ಒಳ್ಳೆಯವ. ಒಳ್ಳೆಯವ ಮೂರ್ಖ. ಒಳ್ಳೆಯ ಮೂರ್ಖ. ಒಳ್ಳೆಯವ ಬೇಡ, ಒಳ್ಳೆಯ ಮೂರ್ಖ. ಒಳ್ಳೆಯ ಮೂರ್ಖ. ಒಳ್ಳೆಯ ಮೂರ್ಖ. ಅವರನ್ನು ಇವ ಶತಮೂರ್ಖ. ನಿನಗಿಂತ 100 ಪಟ್ಟು ಇವ ಒಳ್ಳೆಯವ. ಹೌದಾ? ಎಂತ? ನಾನು ದೊಡ್ಡವ, ನಾನು ದೊಡ್ಡ ಮೂರ್ಖ. ನೀನು ಸಣ್ಣವ, ನೀನು ಸಣ್ಣ ಮೂರ್ಖ. ನಿನಗೆ ಅಷ್ಟು ಗೊತ್ತಿಲ್ವಾ? ಒಂದು ವಸ್ತುವನ್ನು ಪಾಲು ಮಾಡುವಾಗ ಅವ ದೊಡ್ಡವರಿಗೆ ಹೆಚ್ಚು ಕೊಡಬೇಕು, ಸಣ್ಣವರಿಗೆ ಕಡಿಮೆ ಕೊಡಬೇಕು. ಬೇಡ, ನನ್ನದನ್ನು ಅವನಿಗೆ ಕೊಡ್ತೇನೆ,
ಓ ಒಳ್ಳೆಯ ಮೂರ್ಖ, ನಿನ್ನದ್ದನ್ನು ಅವನಿಗೇ ಕೊಟ್ಟಿದ್ದಾನೆ. ತುಂಬಾ ಆಯ್ತು. ಆವಾಗಿನಿಂದ ಕೊಡ್ತೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದೀರಲ್ಲ. ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ. ಏನು ಮಾಡುವುದಮ್ಮ ಪ್ರಾಣವ ಕೇಳಿದ ಏನ ಮಾಡುವುದಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದುಳಿವಿ ಮನದಿರಗೆನು ತಲೆ ಸಾನುರಾಗದುಳಿವಿ ಮನದಿರಗೆನು ತಲೆ ತಾನಮ್ಮೊಳರಿದಂತ ಮಾತಾ ಏನಮ್ಮ ನಿಮ್ಮ ಪ್ರಾಣವ ಕೇಳಿದ ನಮ್ಮ ಪ್ರಾಣವನ್ನು ಕೇಳಿದ ನಾವು ಮೋಸ ಹೋದವಲ್ಲ. ತಮ್ಮ, ಆಡಿ ತಪ್ಪಲು ಬಾರದು, ಓಡಿ ಸಿಕ್ಕಲು ಬಾರದು. ಮಾತಿಗೆ ತಪ್ಪಿದ್ರೆ ಅಪಖ್ಯಾತಿ ನಿಶ್ಚಯ. ಹೀಗೆ ಮಾಡುವ ತಮ್ಮ, ನಾವು ಮಾತು ಕೊಟ್ಟು ಕೆಟ್ಟಾಗಿದೆ. ಯಾರು ಪ್ರಾಣ ಕೊಡುವುದು ಅಂತ ಏನಾದ್ರೂ ಹೇಳಿದ್ದಾರ? ಇಲ್ಲ. ನಾವೇ ಒಂದು ತೀರ್ಮಾನ ಮಾಡಿಕೊಳ್ಳುವ. ಹೇಗೆ? ನಾನು ಅಣ್ಣ, ಹೌದು. ನನ್ನ ಬಗ್ಗೆ ಅಭಿಮಾನ ಉಳ್ಳವ, ಆಹಾ, ಪ್ರೀತಿ ಉಳ್ಳವ. ಹೌದಾ? ನಾನು ಏನಾದ್ರೂ ಕೇಳಿದ್ರೆ ಅಣ್ಣ ಇಲ್ಲ ಅಂತ ಹೇಳುವ ಗುಣ. ಈ ಸಂದರ್ಭದವರಿಗೆ ಒಂದು ಉಪಕಾರ ಮಾಡಬೇಕು. ಅವನ ಮಾತಿನಂತೆ ಸಣ್ಣವನಂತ ನೀನು ನಿನ್ನ ಸಣ್ಣ ಪ್ರಾಣ ಕೊಟ್ಟು ನಮ್ಮ ದೊಡ್ಡ ಜೀವ ಉಳಿಸು ತಮ್ಮ. ಒಳ್ಳೆ ಕಥೆ ಆಯ್ತು ಅಣ್ಣ. ಏ ಅಣ್ಣ, ಹೋಗಿ ಹೋಗಿ ನಾನು ನಿನಗಾಗಿ ಪ್ರಾಣವನ್ನು ಕೊಡ್ಬೇಕಾದ. ಜೀವ ಬಿಟ್ಟರೆ ಸಾಕು ತಮ್ಮ. ಏನು ಅಲ್ಲ, ಪ್ರಾಣ ಕೊಡುವುದೇನು ಸರಿ, ಯಾಕಂದ್ರೆ ನಾವು ಮಾತು ಕೊಟ್ಟಾಗಿದೆ ಅಲ್ಲ. ಹೌದು. ಸ್ವಲ್ಪ ಬದಲಾವಣೆ ಮಾಡು. ಹೇಗೆ? ನೀನು ಅಣ್ಣಲ್ವಾ? ಹೌದು. ನನಗಿಂತ ಹಿರಿಯವ. ಮತ್ತೆ? ನನ್ನ ಮೇಲೆ ನಿನಗೆ ಪ್ರೀತಿ, ಇದೆ. ಅಭಿಮಾನ, ಉಂಟು. ಪ್ರೇಮ ಎಲ್ಲ. ಎಲ್ಲ ಉಂಟಲ್ಲ. ಆದ ಕಾರಣ ಅಣ್ಣ, ನೀನು ಮೊದಲು ಹುಟ್ಟಿದವನಲ್ವಾ, ಕ್ರಮ ಪ್ರಕಾರವಾಗಿ ಮೊದಲು ಹುಟ್ಟಿದವರು ಮೊದಲೇ ಹೋಗ್ಬೇಕು. ನನಗಾಗಿ ನೀನು ಪ್ರಾಣ ಕೊಡು. ಅಮ್ಮ, ನಾನು ನಿನ್ನ ಆಸೆಯಂತೆ ಮೊದಲು ಸತ್ರೆ ಮತ್ತೆ ನಾಳೆ ನೀನು ಅಣ್ಣ ಅಂತ ಯಾರನ್ನು ಕೂಗುದಪ್ಪ. ಏನು ಮಾಡುವುದು? ಒಂದು 4 ದಿನ ಬೇಸರವಾಗ್ತದೆ, ಆಮೇಲೆ ನಾನು ಸುಧಾರಿಸಿಕೊಂಡೆ. ಇಲ್ಲಿವಾ ಎಂತದು? ಓ ತಮ್ಮ, ನಾವು ಪ್ರಾಣ ಕೊಡುವುದಕ್ಕೆ ಬಿಡುವುದಕ್ಕೆ ಇರುವವರಲ್ಲ, ತೆಗೇಲಿಕ್ಕಿರುವ. ಆದ್ರಿಂದ ಸರಿ ಸರಿ ಸರಿ, ಕೊಡ್ತೇನೆ ಕೊಡ್ತೇನೆ. ಆದರೆ ಒಂದು ನಿಬಂಧನೆ, ಒಂದು ತೊಟ್ಟು ನೀರು ನಮ್ಮ ದೇಹಕ್ಕೆ ಸೋಂಕದ ತರದಲ್ಲಿ ನಮ್ಮ ಪ್ರಾಣವನ್ನು ತೆಗೆದುಕೋ. ಅರಿಯದೆನ್ನಯ ನೆಲೆ ಮರುಳರೆಂದೆನು ತಲೆ ಕರುಣಿಸಿ ಜ್ಞಾನ